ನಮಸ್ಕಾರ ವೀಕ್ಷಕರೇ, ಅಯೋಧ್ಯೆ ಫೈಟ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಚೇಂದ್ರ ಆಚಾರ್ಯ. ರಾಮ ಮಂದಿರ ಹೆಸರಿನಲ್ಲಿ ಲಾಭ ಪಡ್ಕೊಳ್ತಿದೆಯಾ ರಾಜಕೀಯ ಪಕ್ಷಗಳು? ವರುಷಗಳ ಮನವಿಯನ್ನ ಮುಂದೂಡ್ತಿದೆಯಾ ಸುಪ್ರೀಂ ಕೋರ್ಟ್? ಮಂದಿರ ನಿರ್ಮಾಣಕ್ಕೆ ಸುಗ್ರೀವಾಜ್ಞೆ ಅಗತ್ಯವಿದೆಯೇ? ಇದೇ ಹೊತ್ತಿನ ವಿಶೇಷ ಅಯೋಧ್ಯೆ ಫೈಟ್. ಸಾಕಷ್ಟು ವರ್ಷದಿಂದ ದೇಶದಲ್ಲಿ ಚರ್ಚೆಗೆ ಗ್ರಾಸವಾಗ್ತಿರುವಂತಹ ವಿಷಯ ಅಂತ ಹೇಳಿದ್ರೆ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅಂತ. ಆದರೆ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ಗೂ ಕೂಡ 14 ಮನವಿಗಳು ಹೋಗಿದೆ. ಆದರೆ ಇವತ್ತಿನ ದಿನದಲ್ಲಿ ನೋಡೋಕೆ ಹೋದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ, ವಿಚಾರಣೆಯನ್ನ ಯಾಕೆ ಮುಂದೂಡ್ತಾ ಇದ್ದಾರೆ? ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನನ್ನ ಜೊತೆ ಇದ್ದಾರೆ ಮಾಜಿ ನಗರಾಧ್ಯಕ್ಷ ಉಡುಪಿ ಬಿಜೆಪಿ ಇಂದ ರಾಘವೇಂದ್ರ ಕಿಣಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಪ್ರಧಾನ ಕಾರ್ಯದರ್ಶಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಿಶನ್ ಹೆಗ್ಡೆ ಕೊಳ್ಕೆಬೈಲು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ರಾಜ್ಯಾಧ್ಯಕ್ಷರಾದಂತಹ ವಿಜಯ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಈಗ ದೇಶದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ತುಂಬಾ ಚರ್ಚೆಗೆ ಗ್ರಾಸವಾಗ್ತಿರುವಂತಹ ವಿಷಯ. ಸೊ ಮುಂದಿನ ದಿನದಲ್ಲಿ ಯಾವ ರೀತಿಯಂತ ಬೆಳವಣಿಗೆನ ಪಡ್ಕೊಳ್ಬಹುದು, ಅಥವಾ ಇವತ್ತಿನವರೆಗೆ ಆಗಿರುವಂತಹ ಈ ಬೆಳವಣಿಗೆಗೆ ತಾವೇನು ಹೇಳ್ತೀರಾ ಅಂತ? ಎಸ್, ನೀವು ರಾಮ ಮಂದಿರ ನಿರ್ಮಾಣ ಬಗ್ಗೆ ಚರ್ಚೆಯ ರಾಮ ಮಂದಿರ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಚರ್ಚೆ. ರಾಮ ಮಂದಿರ ನಿರ್ಮಾಣಕ್ಕೂ ಕೂಡ ರಾಮ ಮಂದಿರ ನಿರ್ಮಾಣ ಆಗ್ತದೆ ಅನ್ನುವಂಥದ್ದು ಅಂದ್ರೆ ಬಹುಶಃ ನಾನು ಶಾಲೆಗೆ ಹೋಗುವಾಗ ರಾಮ ಮಂದಿರಕ್ಕೆ ಇಟ್ಟಿಗೆ ಹೊತ್ಕೊಂಡು ಹೋಗುದನ್ನು ನೋಡಿದ್ದೇನೆ. ಚುನಾವಣಾ ಸಂದರ್ಭಗಳು ಸಾಧಾರಣ 100 ವರ್ಷದಿಂದ ಇದೇ. ನನಗೆ ಗೊತ್ತಿಲ್ಲ, ನನಗೆ ಹತ್ರ 50 ಆಯ್ತು. ನಾನು ಶಾಲೆಗೆ ಹೋಗುವಾಗ ಒಂದು 40 ವರ್ಷದಿಂದ ಇವ್ರು ಇಟ್ಟಿಗೆ ಹೊತ್ಕೊಂಡು ಹೋಗುದನ್ನು ನೋಡಿದ್ದೇನೆ. ಚುನಾವಣೆ ಬಂದಾಗ ಮತ್ತೆ ಅದು ಇಟ್ಟಿಗೆ ಬರ್ತದೆ ಹೊರಗೆ. ಆ ಇಟ್ಟಿಗೆ ಎಲ್ಲಿ ಹೋಯ್ತು ನನಗೆ ಗೊತ್ತಿಲ್ಲ. ರಾಮ ಮಂದಿರವನ್ನು ಕಟ್ಟತಕ್ಕಂತ ಇಚ್ಛಾಶಕ್ತಿ, ಅದನ್ನ ಕಟ್ತೇವೆ ಅಂತಕ್ಕಂತ ಸಾಧು ಸಂತರಿಗಿದ್ದೆ ಹೊರತು ಅದನ್ನ ಕಟ್ಟಬೇಕು ಅಂತಕ್ಕಂತ ಇಚ್ಛಾಶಕ್ತಿ ಇಲ್ಲದ ವ್ಯಕ್ತಿಗಳು, ರಾಜಕೀಯ ಪಕ್ಷಗಳು ಇವತ್ತೇನು ಬೊಬ್ಬೆ ಹೊಡಿತವೆ ರಾಮ ಮಂದಿರದ ಹೆಸರಿನಲ್ಲಿ ಬೊಬ್ಬೆ ಹೊಡಿತಕ್ಕಂಥ ರಾಜಕೀಯ ಪಕ್ಷಗಳು ಇವತ್ತು ಆ ಇಶ್ಯೂ ಇನ್ನೊಂದು 100 ವರ್ಷಕ್ಕೂ ಜೀವಂತ ಇರಬೇಕು. ಇನ್ನು 100 ವರ್ಷಕ್ಕೂ ಅವರು ಮಂದಿರ ಕಟ್ಟುವುದಿಲ್ಲ. ಇನ್ನು 100 ವರ್ಷಕ್ಕೂ ಅದು ಜೀವಂತ ಇಟ್ಟಿರ್ತಕ್ಕಂಥ ಇಶ್ಯೂ ಆಗ್ತದೆ ಹೊರತು ರಾಮ ಮಂದಿರ ಕಟ್ಟಲೇಬೇಕಂತ ದೃಢ ಸಂಕಲ್ಪ ಆ ಸಾಧು ಸಂತರುಗಳನ್ನ ಹೊರತುಪಡಿಸಿ ಈ ರಾಜಕೀಯ ಪಕ್ಷಕ್ಕೆ ಇರ್ತಿದ್ರೆ ಮಂದಿರ ನಿರ್ಮಾಣ ಎಲ್ಲ ಏನು ವ್ಯವಸ್ಥಿತವಾಗಿ ಆಗ್ತಿತ್ತು, ಎಲ್ಲ ಸೌಹಾರ್ದಯುತವಾಗಿ ಆಗ್ತಿತ್ತು. ಇಲ್ಲ, ಇವರಿಗೆ ಸೌಹಾರ್ದಯುತವಾಗಿ ಆಗ್ತಕ್ಕಂಥ ಅಗತ್ಯ ಮತ್ತು ಅನಿವಾರ್ಯತೆ ಎರಡೂ ಇಲ್ಲ. ರಾಮ ಮಂದಿರ ಕಟ್ಟಿದ್ರೆ ಅಲ್ಲಿ ಇಶ್ಯೂವೇ ಮುಗೀತು. ರಾಮ ಮಂದಿರ ಕಟ್ಟಿದ ಮೇಲೆ ಇಶ್ಯೂ ಮುಗೀತು. ಆದ್ರಿಂದ ಅದನ್ನ ಯಾವ ಕಾಲಕ್ಕೂ ಭಾರತೀಯ ಜನತಾ ಪಕ್ಷ ರಾಜಕೀಯವಾಗಿ ಅದನ್ನ ಉಳಿಸ್ತದೆ ಹೊರತು ರಾಮ ಮಂದಿರ ಕಟ್ತೇವೆ ಅಂತಕ್ಕಂಥ ಏನು ಹೇಳಿಕೆಗಳು ನಾವಲ್ಲ, ನಮ್ಮ ಮೊಮ್ಮಕ್ಕಳ ಕಾಲಕ್ಕೂ ಇದು ಜೀವಂತ ಇರ್ತದೆ ಹೊರತು ಕಟ್ತಕ್ಕಂಥ ಕೆಲಸವನ್ನು ಮಾಡುವುದಿಲ್ಲ ಅಂತ ಘಂಟಾಘೋಷವಾಗಿ ನಾನು ಹೇಳಲಿಕ್ಕೆ. ಎಸ್ ರಾಘವೇಂದ್ರ ಅವರೇ, ಸಾಕಷ್ಟು ಬಾರಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಿರುವಂತಹ ವಿಷಯ. ಇನ್ನು ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡೋಕೆ ಹೋದ್ರೆ ಚುನಾವಣೆಗಿಂತ ಮುಂಚೆ ರಾಮ ಮಂದಿರವನ್ನ ನಿರ್ಮಾಣ ಮಾಡ್ತೇವೆ ಅನ್ನುವಂತಹ ಮಾತಿನೊಂದಿಗೆ ಚುನಾವಣೆಯಲ್ಲಿ ಅಥವಾ ಎಲೆಕ್ಷನ್ ಅಲ್ಲಿ ಗೆದ್ರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಜನರ ಅಕೌಂಟ್ಗೂ ಕೂಡ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ ಹೇಳಿ ಚುನಾವಣೆಯಲ್ಲಿ ಗೆದ್ದಿರುವಂತದ್ದು ಇದು ಜನರು ಹೇಳ್ತಿರುವಂತಹ ಮಾತು. ಹಾಗಾದ್ರೆ ರಾಮ ಮಂದಿರ ಈಗ ಎಲೆಕ್ಷನ್ ಅಲ್ಲಿ ಗೆದ್ದು ಅಧಿಕಾರದಲ್ಲಿ 5 ವರ್ಷ ಕಳೀತಾ ಬಂತು. ಆದ್ರೆ ಅಧಿಕಾರದಲ್ಲಿ ಇದ್ದುಕೊಂಡು ಯಾವುದೇ ಒಂದು ಈ ರಾಮ ಮಂದಿರ ನಿರ್ಮಾಣಕ್ಕೆ ಸಾಥ್ ಕೊಡದೇ ಇರುವಂತದ್ದು ಅಥವಾ ರಾಮ ಮಂದಿರ ನಿರ್ಮಾಣ ಮಾಡದೇ ಇರುವಂತದ್ದು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೊದಲನೇದು, ನಿಮ್ಮ ಹತ್ರ ಮಾಹಿತಿಗಳು ತಪ್ಪಿವೆ. ಎರಡನೇದು, ಇವತ್ತು ಈ ವಿಚಾರ ಕಳೆದ 60-70 ವರ್ಷಗಳಿಂದ ಈ ವಿಚಾರ ಕೋರ್ಟಿನಲ್ಲಿದೆ, ವ್ಯಾಜ್ಯದಲ್ಲಿದೆ, ಚರ್ಚೆಯಲ್ಲಿದೆ, ಮತ್ತೆ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಇವತ್ತು ಮೂಲವಾಗಿ ಚರ್ಚೆ ಮಾಡಬೇಕಾದಂತ ವಿಚಾರ ಯಾವುದು ಕೇಳಿದ್ರೆ, ಈ ದೇಶದ ಮೇಲೆ, ಈ ದೇಶದ ಶ್ರದ್ಧೆಯ ಕೇಂದ್ರ ನೋಡಿ, ಈ ದೇಶದಲ್ಲಿ 40,000 ನಮ್ಮ ಹಿಂದೂ ದೇವಸ್ಥಾನವನ್ನು ಕೆಡಿಸಲಾಗಿದೆ. ನಾವು ವಿಚಾರ ಮಾಡುವಂಥದ್ದು ಕೇವಲ 4 ದೇವಸ್ಥಾನಗಳ ಬಗ್ಗೆ ನಾವು ಇವತ್ತು ಕೇಳ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ರಾಮ ಮಂದಿರ. ರಾಮ ಅಂತ ಹೇಳುವಂಥದ್ದು ಬಿಜೆಪಿದಲ್ಲ, ಈ ದೇಶದಲ್ಲಿ ಹಿಂದೂ ಆಗಿ ಹುಟ್ಟಿರ್ತಕ್ಕಂಥ ಶ್ರದ್ಧೆ, ಅದು ಅವನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ. ಅದನ್ನು ಬಿಜೆಪಿ ಬೆಂಬಲಿಸುವುದು ಹೌದು, ಅದರಲ್ಲಿ ಯಾವುದೇ ರೀತಿಯ ಮುಲಾಜಿಲ್ಲ. 1525ನೇ ಇಸ್ವಿಯಲ್ಲಿ ಏನೊಂದು ಬಾಬರ ಭಾರತ ದೇಶದ ಮೇಲೆ ದಾಳಿ ಮಾಡಿ ಬಾಬರನ ಒಟ್ಟಿಗೆ ಇರ್ತಕ್ಕಂಥ ಮೀರ್ ಬಾಕಿ ಅಂತ ಹೇಳುವವ ಯಾರು ಅಲ್ಲಿ ಇರ್ತಕ್ಕಂಥ ರಾಮಲಲ್ಲನ ರಾಮ ಮಂದಿರವನ್ನ ನಾಶ ಮಾಡಿ ಅಲ್ಲಿ ಬಾಬರಿ ಅಂತ ಹೇಳುವಂತ ಮಸೀದಿ ಕಟ್ಟಡ, ಅದೊಂದು ಕಟ್ಟಡ ರಚನೆ ಮಾಡಿ ಅಲ್ಲಿ ಒಂದು ಏನು ಸಮಸ್ಯೆ ಉದ್ಭವ ಅಲ್ಲಿಂದ ಆಗಿದೆ. ಅಂದ್ರೆ ಲೆಕ್ಕ ಹಾಕಿ ನೀವು ಹೇಳಿದ್ರೆ 392 ವರ್ಷಗಳ ಇತಿಹಾಸ ಇರತಕ್ಕಂಥ ಇದೊಂದು ವಿಷಯ. ಅದೇನು 1992 ಡಿಸೆಂಬರ್ 16ರಂದು ಏನೊಂದು ಅದೊಂದು ಏನು ಆ ಒಂದು ಏನು ಇದಿದೆ, ಕಟ್ಟಡ ಇದೆ, ಅದೊಂದು ಏನೊಂದು
ಕೆಡವಲಾಯಿತು. ಇದೆಲ್ಲ ವಿಷಯಗಳು ಸಾರ್ವಜನಿಕವಾಗಿ ಮುಕ್ತವಾಗಿ ಗೊತ್ತಿರುವಂತಹದ್ದು. ಇನ್ನೊಂದು ಇವರು ಹೇಳಿರುವಂತಹದ್ದು, ಹಾಗಾದ್ರೆ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಯಾಕೆ ಆ ಮಾತನ್ನ ಹೇಳಿದ್ರು? ಕರೆಕ್ಟ್, ನೀವು ಪೂರ್ಣವಾಗಿ ನಾನು ಹೇಳ್ತೇನೆ ನೋಡಿ. ನರೇಂದ್ರ ಮೋದಿ ಅವರು ಹೇಳಿದ್ದು ಹೌದು. ಮೊನ್ನೆ ಏನಾಗಿತ್ತು ನೀವೇ ನೋಡಿದ್ರೆ ತಾನೆ, ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು, ಅಕ್ಟೋಬರ್ 21ರಿಂದ 29ರ ನಂತರ ನೇರವಾಗಿ ನಾವು ವಿಚಾರಣೆ ಮಾಡಿ ಆದಷ್ಟು ಬೇಗ ವಿಚಾರಣೆ ಮಾಡಿ ಅದಕ್ಕೊಂದು ಡಿಸಿಷನ್ ಕೊಡ್ತೇವೆ ಅಂತ ಹೇಳಿತ್ತು. ನಮ್ಗೆ ವಿಶ್ವಾಸ ಇತ್ತು ಈ ದೀಪಾವಳಿಯ ಒಳಗೆ ನಮಗೆ ಬೇಕಾದ, ನಮ್ಗೆ ಅಂದ್ರೆ ನಮ್ಗೆಲ್ಲ ಪಾರ್ಟಿಗೆಲ್ಲ, ದೇಶಕ್ಕೆ, ಈ ದೇಶದ ಕೋಟಿ ಕೋಟಿ ಹಿಂದೂಗಳ ಮನಸ್ಸಿನಲ್ಲಿ ಆರಾಧ್ಯ ದೇವ ಆಗಿರ್ತಕ್ಕಂಥ ರಾಮನ ಒಂದು ವಿಷಯ ಇತ್ಯರ್ಥ ಆಗ್ತದೆ. ಅದರ ಮೂಲಕ ಒಂದು ನಾವು ಕೆಸರಕಲ್ಲು ಹಾಕಿ ಅಲ್ಲಿ ಪ್ರಾರಂಭ ಮಾಡ್ತೇವೆ. ನಾನು ಹೋದವ ಸ್ವಾಮಿ ಆ ಫೈಜಾಬಾದ್ಗೆ ರಾಮ ಮಂದಿರಕ್ಕೆ, ನಾನಲ್ಲಿ ಹೋಗಿ ಆ ರಾಮಲಲ್ಲವನ್ನು ನೋಡಿ ಬಂದವ. ಇವತ್ತು ಇಷ್ಟು ಒಳ್ಳೆಯ ಒಂದು ವಾತಾವರಣ, ಇಷ್ಟು ಒಳ್ಳೆಯ ವಾತಾವರಣ ಆಗಿರ್ಬೇಕಾದ್ರೆ ಇದಕ್ಕೆ ಮೂಲ ಕಾರಣ ಕೋರ್ಟಿಗೆ ಮೋದಿ ಸರ್ಕಾರ ಬಂದ ನಂತರ ಅರಿವು ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಹಿಂದೆ UPA ಸರ್ಕಾರ ಏನೇನು ಮಾಡಿತ್ತು ಹೇಳ್ಬೇಕಾ ತಾನು? ಈ ದೇಶದಲ್ಲಿ ಒಂದ್ ನಿಮಿಷ ಅವಕಾಶ ಕೊಡಿ. ಬಹಳ ಭಾವನಾತ್ಮಕವಾಗಿ ಹೇಳಿದ್ರು ಕಿಣಿಯವರು. ನಾನು ಆ ಜಾಗಕ್ಕೆ ಹೋಗಿ ಬಂದವರು. ಖಂಡಿತ ನಾನು ಯಾವುದೇ ಕಲುಷಿತ ಮನಸ್ಸಿಲ್ಲದೆ 1979 ಇಸ್ವಿ ನಾನು 8ನೇ ಕ್ಲಾಸಲ್ಲಿ 7ನೇ ಕ್ಲಾಸಲ್ಲಿ ಇದ್ದಂಥ ಸಂದರ್ಭ ನಾನು ಅಲ್ಲಿ ಹೋಗಿ ಬಂದವನು. ಆ ಪರಿಪೂರ್ಣ ಅಂದ್ರೆ ಅವಾಗ ಯಾವುದೇ ಇಶ್ಯೂಗಳಿರ್ಲಿಲ್ಲ. ಆ ಒಂದು ನಾವು ನನ್ನ ಶಾಲಾ ದಿನಗಳಲ್ಲಿ, ನನ್ನ ಬಾಲ್ಯ ದಿನಗಳಲ್ಲಿ ನಾನು ಅಲ್ಲಿ ಹೋಗಿ ಬಂದವನು. ಅದನ್ನು ಕಣ್ಣಾರೆ ಕಂಡ ನೆನಪು ಇವತ್ತಿಗೂ 30-40 ವರ್ಷದ ನಂತರವೂ ನನಗೆ ಆ ನೆನಪುಗಳಿದೆ. ನನ್ನ ಚಿಕ್ಕ ವಯಸ್ಸಿನಲ್ಲಿ, ನಾನು ಬಹುಶಃ 1980ನೇ ಇಸ್ವಿಯಲ್ಲಿ ನಾನು ಇವತ್ತು ಅದರ ನೆನಪುಗಳು ನನಗೆ ಹಸಿ ಆಗಿದೆ. ನೋಡಿ, ಅಂದಿನ ದಿನಗಳಲ್ಲಿ ಯಾವ ಗಲಾಟೆ ಗೌಜುಗಳು ಅಲ್ಲಿ ಇರಲಿಲ್ಲ. ಬಹಳ ಪ್ರಶಾಂತವಾಗಿತ್ತು. ಆಗ ನಾವು ಇಶ್ಯೂ ಆಗಿ ರಾಮ ಮಂದಿರವನ್ನು ನೋಡ್ಲಿಕ್ಕೆ ಒಬ್ಬ ಪ್ರಜ್ಞಾವಂತ ಹಿಂದೂ ಕುಟುಂಬದಲ್ಲಿ ಜನಿಸಿದಂತ ನಾನು ಅಲ್ಲಿ ಹೋಗಿ ಬಂದಿದ್ದೇನೆ. ಆ ಪ್ರದೇಶಗಳಲ್ಲಿ ಹೋಗ್ತಿರ್ತ ನನ್ನ ಮಾತಾಪಿತರೊಂದಿಗೆ ನಾನು ನೋಡಿ ಬಂದವನು. ಆದ್ರೆ ಒಂದು ನೆನಪಿಟ್ಟುಕೊಳ್ಳಿ, ಚುನಾವಣೆ ರಾಮ ಮಂದಿರ ಜನರ ಹೃದಯದಲ್ಲಿ ಮನದಲ್ಲಿದೆ. ಅದು ಈ ದೇಶದ ಜಗತ್ತಿನ ಎಲ್ಲ ಹಿಂದೂಗಳ ಮನಸ್ಸಿನಲ್ಲೂ ರಾಮ ಮಂದಿರ, ರಾಮ ಆರಾಧ್ಯ ದೈವ. ಅದು ಬಿಜೆಪಿ ರಾಮ ಅಲ್ಲ, ಅದು ರಾಮ ಮಂದಿರ ಬಿಜೆಪಿ ಅದ್ದಲ್ಲ. ಇವರು ಕೋರ್ಟ್ ಆದೇಶವನ್ನೇ ನೋಡುವುದು ಹೌದಾದ್ರೆ ಒಡಿಲಿಕ್ಕೆ ಯಾವ ಕೋರ್ಟ್ ಆದೇಶ ಇತ್ತು ಸ್ವಾಮಿ? ನನಗೆ ಗೊತ್ತಿಲ್ಲ. ನಾನು ಕಾನೂನು ಕಲ್ತವನಲ್ಲ. ಇವರು ಒಡಿಲಿಕ್ಕೆ ಯಾವ ಕಾನೂನು ಇತ್ತು? ಒಡಿಲಿಕ್ಕೆ ಯಾವ ಕೋರ್ಟ್ ಆದೇಶವಿತ್ತು? ಅದು ಕೋರ್ಟ್ ಆದೇಶದ ಉಲ್ಲಂಘನೆ ಅಲ್ವೇ? ಅಂದು ಇಶ್ಯೂ ಬೇಕಿತ್ತು, ಇವರು ಒಡೆದ್ರು. ಆದ್ರೆ ಇವತ್ತಲ್ಲ. ಇವತ್ತು ಇಷ್ಟು ವರ್ಷಗಳ ನಂತರ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಚುನಾವಣೆಗೆ 6 ತಿಂಗಳಿದ್ದಾಗ ರೆಡಿ ಆಗ್ತಾರೆ. ಅದ್ರ ಬಗ್ಗೆ ರಾಘವೇಂದ್ರ ಅವರು ಹೇಳ್ತಾನೆ, ಚುನಾವಣೆಗಿಂತ ಮುಂಚೆ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದರು ಏನು ಮಂದಿರ್ ಜಲ್ದಿ ಬನಾಯೆಂಗೆ, ಇವಾಗ ಹೇಳ್ತಾ ಇದ್ದಾರೆ ಮಂದಿರ್ ಜಲ್ದಿ ಬನಾವೋ ಅಂತ. ಹಾಗಾದ್ರೆ ಚುನಾವಣೆ ಅಸ್ತ್ರವಾಗಿ ಉಪಯೋಗಿಸಿಕೊಳ್ತಾ ಇದ್ದಾರಾ ಜನರ ತಲೆ ಮೇಲೆ? ನೀವೊಂದು ಮಾಧ್ಯಮದವರು ನೋಡಿ, ಸುಪ್ರೀಂ ಕೋರ್ಟಿನಲ್ಲಿ ವಿಷಯ ಇರುವಾಗ ನಾವು ಅಲ್ಲಿ ಮಾಡ್ಲಿಕ್ಕೆ ಆಗ್ತದ? ಹಾಗಾದ್ರೆ ಅಂತ ವಿಚಾರಗಳನ್ನ ಯಾಕೆ ಜನರಿಗೆ ಮುಟ್ಟಿಸಬೇಕು? ನಾವು ಮಾಡ್ತೇವೆ ಅನ್ನುವಂತ ಕೆಲಸಗಳನ್ನ ಯಾಕೆ ಹೇಳ್ಬೇಕು? ಇವತ್ತಿಗೂ ನಿಮ್ಮ ಮೂಲಕ ಹೇಳ್ತೇವೆ, ನಾವು ಮಾಡಿಯೇ ಮಾಡ್ತೀವ್ರಿ. ಅದ್ರಲ್ಲಿ ಪ್ರಶ್ನೆ ಯಾವಾಗ ಅಂತಕ್ಕಂಥದ್ದು ಸರ್, ಸುಪ್ರೀಂ ಕೋರ್ಟ್ ತೀರ್ಮಾನ ಮೊನ್ನೆಯ ಪ್ರಕಾರ ನಿಮ್ಗೆ ಗೊತ್ತಿದೆ ಯಾವ ಹಂತಕ್ಕೆ ಬಂದಿದೆ ಅಂತ. ನೇರವಾಗಿ ಮೊನ್ನೆ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನು ವಿಚಾರಣೆ ಮಾಡಿ, ತ್ವರಿತ ವಿಚಾರಣೆ ಮಾಡಿ ನಾವು ಕೊಡ್ತೇವೆ ಅಂತ ಹೇಳುವಂತ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿರುವಂತದ್ದು ತ್ವರಿತ ಗತಿಯಲ್ಲಿ ವಿಚಾರಣೆ ಮಾಡೋಕ್ ಆಗೋದಿಲ್ಲ, ಇದನ್ನ ಜನವರಿಗೆ ಮುಂದೂಡ್ತೇವೆ ಅಂತ ಹೇಳಿ. ಅದರ ನಂತರ ಸರ್, ಮೊದಲು ಯಾರು ಹಿಂದಿನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇದ್ರು ಅವರು ಹೇಳಿದಾಗ ಅಕ್ಟೋಬರ್ 29ಕ್ಕೆ ದಿನ ನಿಗದಿ ಮಾಡಿ ಆದಷ್ಟು ತ್ವರಿತ ವಿಚಾರಣೆ ಮಾಡ್ತೇನೆ ಅಂತ ಹೇಳಿದ್ರು. ಗೋಗೊಯ್ ಅವರು ಬಂದ ನಂತರ ಇದು ಈಗ ಬದಲಾವಣೆ ಆದದ್ದು. ಅದು ಕೋರ್ಟ್ ನ ಕಲಾಪಗಳು ಬದಲಾವಣೆಗಳಾಗ್ತದೆ, ಅದ್ರ ಬಗ್ಗೆ ಏನಿಲ್ಲ. ಅದು ಬಹುಶಃ ಕೆಲವು ಸಂದರ್ಭಗಳು ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಕೋರ್ಟ್ಗೆ ಬಿಟ್ಟ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಯಾವ ಜಜ್ಮೆಂಟ್ ಬಂದ್ರು, ಯಾವ ಇದು ಬಂದ್ರು, ಸೌಹಾರ್ದಿತವಾಗಿ ಈ ರಾಮ ಮಂದಿರ ನಿರ್ಮಾಣ ಆಗಿಯೇ ಆಗ್ತದೆ. ಆದ್ರೆ ಅದು ಬಿಜೆಪಿಯ ಭಾರತೀಯ ಜನತಾ ಪಕ್ಷ ಚುನಾವಣಾ ವಸ್ತುವಾಗಿ ಉಳಿತದೆ ಹೊರತು ಅದರಿಂದ ಯಾಕಂದ್ರೆ ಈ ದೇಶದ ಸಮಸ್ತ ಜನರಿಗೂ ಗೊತ್ತಾಗಿದೆ ಇವರು ಏನು ಹಸಿ ಸುಳ್ಳುಗಳನ್ನು ಹೇಳ್ತಾರೆ. ಇನ್ನು ಮುಂದಿನ ಇವತ್ತು 2019 ಚುನಾವಣೆಗೆ ಪೂರ್ವಭಾವಿಯಾಗಿ ಈ ಸುಳ್ಳು ರೆಡಿ ಮಾಡಿದ್ರು. 2024 ಚುನಾವಣೆ ಬರುವಾಗ ಚುನಾವಣೆ ಮಾತಾಡ್ತೇನೆ. ವಕೀಲರು ನಮ್ ಜೊತೆ ಇದ್ದಾರೆ ಸರ್. ಇವಾಗ SC/ST ಅನ್ನೋ ಏನು ಅವರ ವಿಚಾರದಲ್ಲಿಯೂ ಕೂಡ ಸುಗ್ರೀವಾಜ್ಞೆಯ ತೀರ್ಪು ಬಂದಾದ್ಮೇಲೆ ಹೊರಡಿಸಿದ್ರು. ಇನ್ನು ಜಲ್ಲಿಕಟ್ಟು ವಿಚಾರಕ್ಕೆ ಬಂದ್ರು ಕೂಡ ಅಲ್ಲಿ ಕೂಡ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂತದ್ದು. ಹಾಗಾದ್ರೆ ಈಗ ರಾಮ ಮಂದಿರ ವಿಚಾರಕ್ಕೆ ತಗೊಂಡ್ ಬಂದ್ರೆ ಈಗ ವಿಚಾರಣೆಯಲ್ಲಿ ಇದೆ, ಇಲ್ಲಿ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದಾ ಅಂತ? ನೋಡಿ, ಸುಗ್ರೀವಾಜ್ಞೆ ಹೊರಡಿಸಬಹುದು, ಸುಗ್ರೀವಾಜ್ಞೆ ಹೊರಡಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿಕ್ ಆಗುದಿಲ್ಲ. ಈಗ ಜಲ್ಲಿಕಟ್ಟು ವಿಚಾರಕ್ಕೂ
ಹಾಗೂ ರಾಮ ಮಂದಿರದ ವಿಚಾರಕ್ಕೂ ನೀವು ಕನೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಾನು ಅದೇ ಹೇಳ್ತೇನೆ, ಜಲ್ಲಿಕಟ್ಟು ಅನ್ನುವಂತ ಹೇಳೋದು ಒಂದು ರಾಜ್ಯಕ್ಕೆ ಸೀಮಿತವಾಗಿರುವಂತದ್ದು, ಬಟ್ ರಾಮ ಮಂದಿರ ಇದು ದೇಶಕ್ಕೆ ಸಂಬಂಧಪಟ್ಟಂತದ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಅಂತ ತೀರ್ಮಾನ ಭಾವನೆಗಳು ಮತ್ತು ಧರ್ಮ ಅನ್ನೋದಲ್ಲಿ ಕ್ಲಾಶ್ ಆಗ್ತದೆ. ಜಲ್ಲಿಕಟ್ಟು ಏನಿದೆ, ಜಲ್ಲಿಕಟ್ಟು ಅಲ್ಲಿ ಹೇಗೆ ನಿಮ್ಗೆ ಯಾವುದೋ ಒಂದು ದಸರಾ ಟೈಮ್ ಅಲ್ಲಿ ಆಗುವಂತ ಒಂದು ಹಬ್ಬ ಅದು. ಆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ಸುಗ್ರೀವಾಜ್ಞೆಯನ್ನು ತಗೊಂಡು ಬಂದಿದ್ದಾರೆ, ಜಲ್ಲಿಕಟ್ಟನ್ನ ನಡೆಸಲಿಕ್ಕೆ ಸಾಧ್ಯವಾಗಿದೆ. ಬಟ್ ಸುಗ್ರೀವಾಜ್ಞೆ ಅಂತ ಹೇಳುದು ಕೂಡ ಅದಕ್ಕೂ ಕೂಡ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಹೇಗಂತ ಹೇಳಿದ್ರೆ, ಒಂದು ಸುಗ್ರೀವಾಜ್ಞೆ ಬರಬೇಕಾದ್ರೆ ಅಲ್ಲಿ ಗವರ್ನಮೆಂಟ್ಗೆ ಪವರ್ ಇರಬಾರ್ದು, ಇಲ್ಲ ಮೆಜಾರಿಟಿ ಇಲ್ಲದೆ ಇರೋ ಸಮಯದಲ್ಲಿ, ಯಾವುದೇ ಸೆಷನ್ಸ್ ನಡೀದೇ ಇರೋ ಸಮಯದಲ್ಲಿ ಗವರ್ನರು ಪ್ರೈಮ್ ಮಿನಿಸ್ಟರ್ ಒಪಿನಿಯನ್ ತಗೊಂಡು ಪ್ರೆಸಿಡೆಂಟ್ ಮೂಲಕ ಆಗುವಂಥದ್ದು ಸುಗ್ರೀವಾಜ್ಞೆ. ಬಟ್ ಸುಗ್ರೀವಾಜ್ಞೆಯಲ್ಲೂ ಕೂಡ ಹೇಗಿದೆ ಅಂತ ಹೇಳಿದ್ರೆ, ಅದು ಒಂದು 6 months 6 weeks ಟೈಮ್ ಇರ್ತದೆ ಅದಕ್ಕೆ. ಈಗ ಸೇಮ್ ಇದೇ ಒಂದು ವಿಚಾರವನ್ನು ಸುಗ್ರೀವಾಜ್ಞೆ ಹೊರಡಿಸಿದ್ರೆ, ಇಲ್ಲಿ ಕೂಡ ಇಬ್ರು ರಾಜಕೀಯ ಪಕ್ಷದವರು ಹೇಳಿದ್ರು, ಇಲ್ಲಿ ರಾಜಕೀಯ ಲಾಭಕ್ಕೆ ಈ ಸುಗ್ರೀವಾಜ್ಞೆಯನ್ನ ಎರಡೂ ಪಕ್ಷದವರು ಅದನ್ನ ಯೂಸ್ ಮಾಡ್ತಾ ಇಲ್ಲ. ಒಬ್ರು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾ ಇಲ್ಲ, ಇನ್ನೊಬ್ರು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಅಂತ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಯಾಕೆ ನೀವು ಸುಗ್ರೀವಾಜ್ಞೆಯನ್ನು ಹೊರಡಿಸ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಗೆ ಅಂತ ಈಗ ಕ್ವಶನ್ ಮಾಡ್ತಾ ಇದ್ದಾರೆ. ಹಾಗೆ ಬಿಜೆಪಿಯವರು ಸುಗ್ರೀವಾಜ್ಞೆಯನ್ನ ಹೊರಡಿಸ್ತಾ ಇಲ್ಲ. ಅದಕ್ಕೂ ಕೂಡ ರೀಸನ್ ಇದೆ. ರಾಜಕೀಯ ಪಕ್ಷಗಳು ಅವರ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಈ ವಿಷಯದಲ್ಲಿ, ಕ್ಲಿಯರ್ ಆಗಿ ಹೇಳ್ತೇನೆ. ಯಾಕಂದ್ರೆ ಸುಗ್ರೀವಾಜ್ಞೆ ಹೊರಡಿಸ್ಲಿಕ್ಕೆ ಆಗ್ತದೆ. ಈಗ 6 weeks ಇದೆ, 6 monthsಗೆ ಇವರು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರೆ ರಾಮ ಮಂದಿರವನ್ನು 6 months ಅಲ್ಲಿ ಕಟ್ಲಿಕ್ಕೆ ಆಗ್ತದಾ? ಈವನ್ ಸುಗ್ರೀವಾಜ್ಞೆ ಅಕಸ್ಮಾತ್ ಒಂದು ಸುಗ್ರೀವಾಜ್ಞೆ ಹೊರಡಿಸಿದ್ರು ಕೂಡ ಅದಕ್ಕೂ ಕೂಡ ನೀವು ಅಬ್ಜೆಕ್ಷನ್ ಮಾಡಬಹುದು, ಸ್ಟೇ ಆರ್ಡರ್ ತರಬಹುದು. ಸ್ಟೇ ತರಬಹುದು. ಅಲ್ಲ, ಒಂದು ಸುಗ್ರೀವಾಜ್ಞೆ ಅನಿವಾರ್ಯ ಸಂದರ್ಭಗಳಲ್ಲಿ ಹೊರಡಿಸ್ತಕ್ಕಂಥ ಯಾವುದೇ ನಾನು 6 ತಿಂಗಳೊಳಗೆ ಅದು ಉಭಯ ಸದನಗಳಲ್ಲೂ ಅದು ಮಂಜೂರಾತಿಗೊಳ್ಳಬೇಕು. ಇಲ್ಲದಿದ್ರೆ ಅದು ನಲ್ ಅಂಡ್ ವೈಡ್. ಆ ಸುಗ್ರೀವಾಜ್ಞೆ 6 ತಿಂಗಳ ಒಳಗೆ ಲೋವರ್ ಹೌಸ್ ಅಂಡ್ ಅಪ್ಪರ್ ಹೌಸ್ ಆಸ್ ವೆಲ್ ಆಸ್ ಸ್ಟೇಟ್ ಆರ್ ಪಾರ್ಲಿಮೆಂಟ್ ಎರಡೂ ಕಡೆ ಲೋವರ್ ಹೌಸ್ ಅಂಡ್ ಅಪ್ಪರ್ ಹೌಸ್ ಅಲ್ಲಿ ಅದು ಅಂಗೀಕೃತಗೊಳ್ಳಬೇಕು, ಮಂಜೂರಾಗಬೇಕು. ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರ ಏನು ಅಧಿಸೂಚನೆ ಇದೆ ಅದು ಅಪ್ಹೆಲ್ಡ್ ಆಗಬೇಕು. ಅಪ್ಹೆಲ್ಡ್ ಆಗದೇ ಇದ್ದ ಸಂದರ್ಭದಲ್ಲಿ 6 ತಿಂಗಳ ಕಾಲದ ಮರುಕ್ಷಣಕ್ಕೆ ಅದು ನಲ್ ಅಂಡ್ ವೈಡ್. ಇದು ಅಂದ್ರೆ 6 ದಿನ ಅಲ್ಲ, ಮರುಕ್ಷಣಕ್ಕೆ ಅದು ನಲ್ ಅಂಡ್ ವೈಡ್. ಆ ಆಜ್ಞೆ ಊರ್ಜಿತದಲ್ಲಿ ಇರುವುದಿಲ್ಲ. ಸಪೋಸ್ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹುಶಃ ಪಾರ್ಲಿಮೆಂಟ್ ಅಲ್ಲಿ ಆ ಉದ್ಭವ ಆಗುದಿಲ್ಲ. 2 ಅಪ್ಪರ್ ಹೌಸ್, 2 ಲೋವರ್ ಹೌಸ್, ಅಪ್ಪರ್ ಹೌಸ್ ಎರಡರಲ್ಲೂ ಭಾರತೀಯ ಜನತಾ ಪಕ್ಷಕ್ಕೆ ಫುಲ್ ಅಂಡ್ ಇದು ಮೆಜಾರಿಟಿ ಇದೆ. ಆದ್ರಿಂದ ಸುಗ್ರೀವಾಜ್ಞೆ ಹೊರಡಿಸಿದ್ರೆ ಮುಂದೇನು ತಪ್ಪಾಗ್ತದೋ ಅಂತಕ್ಕಂಥ ಪ್ರಶ್ನೆ ಬರುವುದಿಲ್ಲ. ಹೊರಡಿಸ್ತಕ್ಕಂಥ ಇದೆ, ಆದ್ರೆ ಹೊರಡಿಸಬೇಕಾದರೂ ಸಹಿತ ಅದು ಜನರ ಭಾವನೆಗಳು ಮತ್ತು 2 ಧರ್ಮಗಳ ಮಧ್ಯದ್ದು ಅದೆಲ್ಲ ಈ ದೇಶವ್ಯಾಪಿ ಆಗಿರ್ತಕ್ಕಂಥದ್ದು. ಅದನ್ನು ಏಕಾಏಕಿ ಸುಗ್ರೀವಾಜ್ಞೆ ಹೊರಡಿಸ್ಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದು ನಾನೇನು ಪಕ್ಷಾತೀತ ನೆಲೆಯಲ್ಲಿ ಹೇಳುದು, ಹೊರಡಿಸ್ಲಿಕ್ಕೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳುದಿಲ್ಲ. ಆದ್ರೆ ಇಚ್ಛಾಶಕ್ತಿ ಇದ್ರೆ ಪೊಲಿಟಿಕಲ್ ಏನು ಇಚ್ಛಾಶಕ್ತಿ ಇದ್ದದ್ದೇ ಹೌದಾಗಿದ್ರೆ ಖಂಡಿತವಾಗಿ ಸುಗ್ರೀವಾಜ್ಞೆಗೂ ಮೀರಿದ ಕೆಲವು ಕ್ರಮಗಳಿದೆ, ಅದನ್ನು ತರಬಹುದು. ಅದಕ್ಕೆ ಚುನಾವಣೆಗೆ ಇರುವ 3 ತಿಂಗಳ ಮೊದಲು ಶಸ್ತ್ರ ತಯಾರಿ ಅಲ್ಲ, ಯುದ್ಧ ಕಾಲೇ ಶಸ್ತ್ರ ತಯಾರಿ ಅಲ್ಲ, ಇದು ಚುನಾವಣಾ ಕಾಲೇ ವಿಷಯ ತಯಾರಿ. ಇದು ಶಸ್ತ್ರ ಅಲ್ಲ, ಇದು ವಿಷಯ ಮಾತ್ರ ಇವರಿಗೆ. ಇದು ಇನ್ನು 180 ದಿವಸ ಜೀವಂತಲ್ಲಿದ್ರಾಯ್ತು, ಖಾಲಿ ಇನ್ನು 180 ದಿವಸ ಇವರು ಜೀವಂತ ಇದ್ರೆ. ರಾಘವೇಂದ್ರ ಅವರ ಈಗ ನೋಡಿಪ್ಪ, ನಾವು ಬಹಿರಂಗವಾಗಿ ಒಪ್ಪಿಕೊಳ್ತೇವೆ. ಇವತ್ತು ಅಯೋಧ್ಯೆ ವಿಷಯವನ್ನ ನಾವು ಈ ರಾಷ್ಟ್ರದಲ್ಲಿ ಒಂದು ಶಕ್ತಿಯಾಗಿ ಕೊಟ್ಟಿರ್ತಕ್ಕಂಥವ್ರು ಬಿಜೆಪಿ, ಪ್ರಶ್ನೆ ಇಲ್ಲ. ಮತ್ತು ಈ ರಾಷ್ಟ್ರದಲ್ಲಿ ಜನರ ಮನಸ್ಸಿನಲ್ಲಿ ಹೌದು ಇದು ಆಗಬೇಕು ಅಂತ ಹೇಳುವಂತ ಒಂದು ವಿಚಾರ ಇದೆಯಲ್ಲ, ಅದನ್ನು ಕೊಟ್ಟದ್ದು ಬಿಜೆಪಿ. ಯಾಕೆ ಕಾಂಗ್ರೆಸ್ ಬಾಯ್ಬಿಡಲ್ಲ? ಕಾಂಗ್ರೆಸ್ ಹೇಳ್ಬೋದಿತ್ತಲ್ಲ. ನೋಡಿ, ಜವಾಹರ್ಲಾಲ್ ನೆಹರು ಅವರು 22 ಡಿಸೆಂಬರ್ 1949 ಅಲ್ಲಿರ್ತಕ್ಕಂಥ ರಾಮ್ಲಲ್ಲಾ ಮೂರ್ತಿಯನ್ನ ತೆಗಿಬೇಕು ಅಂತ ಆದೇಶ ಮಾಡ್ತಾರೆ. ಆಗ ಅಲ್ಲಿರ್ತಕ್ಕಂಥ ಕೆ ನಾಯರ್ ಯಾರು ಜಡ್ಜ್ ಇರ್ತಾರೆ, ಅವರು ಅದಕ್ಕೆ ಅಬ್ಜೆಕ್ಷನ್ ಮಾಡಿ ಅದನ್ನ ನಿಲ್ಸಿರ್ತಾರೆ. ಅಂದ್ರೆ ಕಾಂಗ್ರೆಸ್ನ ಪ್ರಾರಂಭ ಕಾಲದಿಂದಲೂ ಕೂಡ ರಾಮ ಮಂದಿರಕ್ಕೆ ವಿರೋಧ. ಇವತ್ತೇನಾಗಿದೆ, ಈ ದೇಶದಲ್ಲಿ ಒಂದು ಕ್ರಾಂತಿ ಆಗಿದೆ, ಈ ದೇಶದಲ್ಲಿ ಎಲ್ರಿಗೂ ಅಲ್ಲಿ ಆಗಬೇಕು. ಹಾಗಾಗಿ ಟೆಂಪಲ್ ರನ್ ಸ್ಟಾರ್ಟ್ ಆಗಿದೆ. ರಾಹುಲ್ ರದ್ದು ಟೆಂಪಲ್ ರನ್ ಸ್ಟಾರ್ಟ್ ಆಗಿದೆ. ಒಂದಂತೂ ಸತ್ಯ, ನಾವು ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. 100ಕ್ಕೆ 100 ನಾನು ಒಂದ್ ದಿವಸ ಕಿಶನ್ ರೆಡ್ಡಿ ಅವರನ್ನು ನಾನು ಒಟ್ಟಿಗೆ ಕರ್ಕೊಂಡು ಹೋಗ್ಬಹುದು.
ಅವರು ಅಲ್ಲ, ಅಲ್ಲಿ ಪೂಜೆ ಬಹಳಷ್ಟು ಹೆಮ್ಮೆಯಿಂದ ಆ ದೇವಸ್ಥಾನದಲ್ಲಿ ಇವತ್ತು ಇರ್ತಕ್ಕ ಒಂದು ನಿಮಿಷ ಸರ್ ನಾನು ಹೇಳಿ ಇವತ್ತು ಇರ್ತಕ್ಕಂಥ ಸರ್ಕಾರ ರಿಮೋಟ್ ಕಂಟ್ರೋಲ್ ಸರ್ಕಾರ ಅಲ್ಲ. ಇವತ್ತು ಇರ್ತಕ್ಕಂಥ ಸರ್ಕಾರ ಒಂದು ಮನೆತನದ ಸರ್ಕಾರ ಅಲ್ಲ. ಇವತ್ತು ದೇಶದಲ್ಲಿ ಇರತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಜನಮಾನಸದಲ್ಲಿ ಇರ್ತಕ್ಕ ಸರ್ಕಾರ ಅಲ್ರಿ. ಇದೇ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ಯಾವ ಯಾವ ಮೈಲುಗಳನ್ನು ಇಟ್ಟಿದ್ದಾರೆ ಅಂತೇಳಿ ದೇಶದ ಜನತೆ ನೋಡಿದ್ದಾರೆ. ಹಾಗಾಗಿ ನೀವು ಹೇಳಿರ್ತಕ್ಕಂಥ 90 ರೂಪಾಯಿಗೆ ಡೀಸೆಲ್ ಎಲ್ಲ ಮೈಲುಗಳನ್ನ ನೋಡಿದ್ದೇವೆ ನಾವು. ಈ ದೇಶ ಏನು 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 10 ವರ್ಷದಲ್ಲಿ ಹೋಗಬೇಕಿತ್ತು ಅದೆಲ್ಲವನ್ನು ಪಡ್ಕೊಂಡು ವರ್ಷದಲ್ಲಿ ಆಕಾಶದಲ್ಲಿ ನೆಲದಲ್ಲಿ ಜಲದಲ್ಲಿ ಮಾಡಿರ್ತಕ್ಕಂಥ ಕೋಟಿ ಕೋಟಿ ಹಗರಣ ಇದೆಲ್ಲ ಅದಷ್ಟು ಹಗರಣಗಳು ಒಂದು ರಫೇಲ್ ಹಗರಣಕ್ಕೂ ಸಮಾನವಾಗುವುದಿಲ್ಲ ಅಂತಕ್ಕಂಥ ಐತಿಹಾಸಿಕ ಸತ್ಯ. ಇದೊಂದು ಐತಿಹಾಸಿಕ ಸತ್ಯ. ಒಂದು ರಫೇಲ್ ಹಗರಣ ಇದಿಷ್ಟು ಕಳೆದ 100 ವರ್ಷಗಳಿಂದ ಸರ್ಕಾರಗಳು ಯಾವುದೇ ಸರ್ಕಾರಗಳು ಮಾಡಿದ ಹಗರಣಕ್ಕೆ ಒಂದು ರಫೇಲ್ ಹಗರಣ ಸಾಕು. ಅದರಲ್ಲಿ ನಡೆದಂತ ಏನು ಹಗರಣ ಇದೆ ಅದು 100 ವರ್ಷ ಹೋದ ಎಂಟು ದಿನಗಳ ಕೆಳಗೆ ರಿಜಿಸ್ಟರ್ ಆದಂತ ಅಂಬಾನಿ ಅನಿಲ್ ಅಂಬಾನಿ ಕಂಪನಿಗೆ ಬಿಜೆಪಿ ಬಹಿರಂಗ ಚರ್ಚೆಗೆ ಬರ್ತಾರೆ ರಫೇಲ್ ಹಗರಣವನ್ನ ನಾನು ನೀವಲ್ಲ ಒಬ್ಬ ಶಾಲೆಗೆ ಹೋಗುವ ಹುಡುಗನ ಕೈಯಲ್ಲಿ ಪುಸ್ತಕ ಕೊಟ್ಟರು ಆತ ಹೇಳ್ತಾನೆ ಹೈಸ್ಕೂಲಿಗೆ ಹೋಗುವ ಪುಸ್ತಕ ಕೊಟ್ಟರು 8 ದಿನಗಳ ಕೆಳಗೆ ಸ್ಥಾಪನೆ ಅನಿಲ್ ಅಂಬಾನಿ ಅಂತ ದಿವಾಳಿಕೋರನ ಕಂಪನಿಗೆ HAL ಅಂತ ಈ ದೇಶದ ಪ್ರತಿಷ್ಠಿತ ನಿಮ್ಮ ರಾಹುಲ್ ಗಾಂಧಿ ಸಾಧ್ಯ ಇಲ್ಲ. ಆಧುನಿಕತೆ ಬೆಳೀತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಹೊಸತನವನ್ನ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಕಂಪನಿಗೆ ಕೊಟ್ಟಿರುವಂತದ್ದು. ಇದನ್ನ ಯಾಕೆ ವಿರೋಧ ಸ್ವಾಮಿ ಹೊಸತನ ತರಲಿಕ್ಕೆ ಯಾರು ತೆಗೆದುಕೊಂಡು ಬೇಡ ಈ ವಿಷಯ ಡೈವರ್ಟ್ ಮಾಡಿ ಇನ್ನೊಂದು ದಿವಸ ಬಹುಶಃ ನಾನು ರೆಡಿಯಾಗಿ ಬರ್ತೇನೆ, ಅವರು ರೆಡಿಯಾಗಿ ಬರಲಿ. ವೇದಿಕೆಯಲ್ಲಿ ಇಡೀ ದಿವಸ ಕೂತ್ಕೊಳ್ಳಿಕ್ತಾ ಇದ್ದೇನೆ. ಮುಂದಿನ 50 ವರ್ಷಗಳಿಗೆ ಸಹಿತ ರಫೇಲ್ ಹಗರಣವನ್ನ ಸರಿಗಟ್ಟಲಿಕ್ಕೆ ಇನ್ನೊಂದು ಹಗರಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ದೇಶ ಮಾರಾಟ ಮಾಡುವುದು ಇದು ನಾನು ಹೇಳ್ತಾ ಇಲ್ಲ. ಆ ಪಕ್ಷದ ಇದೇ ಭಾರತೀಯ ಜನತಾ ಪಕ್ಷದ 3 ಮಾಜಿ ಸಚಿವರುಗಳು ಅದಕ್ಕೆ ಸಂಬಂಧಪಟ್ಟಂತವರು ಈ ದೇಶದ ಪ್ರಜ್ಞಾವಂತ ಅತಿ ದೊಡ್ಡ ವಕೀಲರುಗಳು ಅವ್ರು ಹೇಳ್ತಾ ಇದ್ದ ಸತ್ಯ ವಾಸ್ತವ ಮತ್ತು ಕಟು ಸತ್ಯ. ನಮಗೆ ಯಶವಂತ್ ಸಿನ್ಹಾ ನಮ್ಮ ಪಕ್ಷವರಲ್ಲ, ಅರುಣ್ ಶೌರಿ ಅವರು ನನ್ನ ಪಕ್ಷ ಹೇಳ್ತಾರೆ. ಕರೆಕ್ಟ್ ಇವ್ರು ಮಾತಾಡೋದು ಕರೆಕ್ಟ್ ನನಗೆ ಅಂದಾಜಾಯ್ತು. ಯಾಕೆ ಅಂದ್ರೆ ಅವರಿಗೆ ತಪ್ಪಲ್ಲ. ಅವ್ರದ್ದು ಕಳೆದ 10 ವರ್ಷದಲ್ಲಿ ಅವರ ಸರ್ಕಾರದಲ್ಲಿ ಹಗರಣ ಆಗಿ ಅವ್ರಿಗೀಗ ಬಿಜೆಪಿ ಏನ್ ಮಾಡಿದ್ರು ಹಗರಣ ಅಂತ ಅನ್ಸದೆ ನೋಡಿ. ಸ್ಟೇಷನ್ ಇವತ್ತು ನಾವು 1000 ಸಲ ಹೇಳ್ತಾ ಇದ್ದೇವೆ. ಇವತ್ತು ರಫೇಲ್ ನ ಬಗ್ಗೆ ನಿಮಗೆ ಸಂಶಯ ಇದ್ರೆ ಒಂದು ಪೇನ್ ಯಾಕೆ ಹಾಕಲಿಲ್ಲ? ಇವತ್ತು ನಿಮ್ಮ 2G ಹಗರಣ 3G ಹಗರಣ ನಿಮ್ಮ 10 ವರ್ಷದಲ್ಲಿ ಈ ದೇಶದಲ್ಲಿ ಆಗಿರ್ತಕ್ಕಂಥ ಲೂಟಿ ಬಗ್ಗೆ ಜನತೆ ನಿಮಗೆ ಸರಿಯಾದ ಉತ್ತರ ಇನ್ನು ಮುಂದೆ ಜನತಾ ನ್ಯಾಯಾಲಯದಲ್ಲಿ ಮುಂದೆ 2019ರಲ್ಲಿ ನಾವು ಮಾಡ್ತಾರೆ ನೋಡಿ. ನರೇಂದ್ರ ಮೋದಿ ಅಂತ ಒಬ್ಬ ನಾಯಕರನ್ನ ನೀವು ಎಷ್ಟು ತುಳಿಲಿಕ್ಕೆ ಸಾಧ್ಯ ಉಂಟು ಅಷ್ಟು ತುಳಿರಿ, ಅದು ನಿಮ್ಮ ಒಂದು ವ್ಯಕ್ತಿ. ಆದ್ರೆ ಈ ಜನ ಒಪ್ಪಿದ್ದಾರೆ. ನಾನು ತುಳಿದದ್ದಲ್ಲ, ನಾವು ತುಳಿಯುವುದಲ್ಲ, ನಿಮ್ಮದೇ ಪಕ್ಷದ ನಿಮ್ಮದೇ ಕನಸಿನ ಕುಡಿಗಳು ರಾಹುಲ್ ಗಾಂಧಿಯ ಬಗ್ಗೆ ಯೂತ್ ಕಾಂಗ್ರೆಸ್ಸಿನ ಮಂದಿರದ ವಿಷಯಕ್ಕೆ ವಿಜಯ್ ಅವರೇ, ಈಗಾಗಲೇ ವಿಚಾರಣೆ ಕೂಡ ಮುಗಿದಿರುವಂತದ್ದು, ಅಪೀಲ್ ಮಾತ್ರ ಕೂಡ ಬಾಕಿ ಇರುವಂತದ್ದು. ಹಾಗೆ ಮುಂದಿನ ದಿನದಲ್ಲಿ ಯಾವ ರೀತಿಯಂತ ಬೆಳವಣಿಗೆ ಪಡ್ಕೊಳ್ಬಹುದು ಅಂತ ಇವಾಗ ಮುಂದಿನ ನೀವು ಹೇಳಿದ್ರಿ ಯಾವ ರೀತಿಯಾಗಿ ಮುಂದಿನ ಬೆಳವಣಿಗೆ ಪಡ್ಕೊಳ್ಬಹುದು ಅಂತ. ಹಾಗಾದ್ರೆ ಈಗ ಏನ್ ಬರ್ತಾ ಇದೆ ಈಗ ಇಲ್ಲಿ 2 ವಿಷಯ ಬಂದಿದೆ. ಸಾಧು ಸಂತರು ಏನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಅಂತ. ಹಾಗೆ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ನಾವು ಕೋರ್ಟ್ ಆರ್ಡರ್ಗೆ ವೇಟ್ ಮಾಡ್ತೇವೆ. ಸಾರಿ, ವಕ್ಫ್ ಬೋರ್ಡ್ ಅವ್ರು ಹೇಳ್ತಾ ಇದ್ದಾರೆ ನಾವು ಕೋರ್ಟ್ ಆರ್ಡರ್ ಏನ್ ಬರ್ತದೆ ಸುನ್ನಿ ವಕ್ಫ್ ಬೋರ್ಡ್ ಅವ್ರು ಹೇಳ್ತಾರೆ ಕೋರ್ಟ್ ಆರ್ಡರ್ಗೆ ನಾವು ವೇಟ್ ಮಾಡ್ತೇವೆ, ಕೋರ್ಟ್ ಆರ್ಡರ್ ಬರಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಕೋರ್ಟ್ ಡಿಸಿಷನ್ಗೆ ವೇಟ್ ಮಾಡಬೇಕಾಗ್ತದೆ. ಅದರ್ವೈಸ್ ಕೇಂದ್ರ ಸರ್ಕಾರ ಏನು ಸುಗ್ರೀವಾಜ್ಞೆಯನ್ನ ಹೊರಡಿಸಬೇಕಂತಿದೆ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಅದ್ರ ಬಗ್ಗೆ ಇವನ್ ಯಾವ್ದು ಸ್ಟೇಟ್ಮೆಂಟ್ ಕೂಡ ಕೊಡ್ಲಿಲ್ಲ ಕೇಂದ್ರ ಸರ್ಕಾರ. ಹಾಗಾದ್ರೆ ರಾಘವೇಂದ್ರ ಅವರೇ, ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆನ ಯಾಕೆ ಹೊರಡಿಸ್ತಾ ಇಲ್ಲ ಅನ್ನುವಂಥದ್ದು ಅಲ್ಲ ನೋಡಿ. ಈಗ ಮೊದಲೇ ವಿಚಾರ ಇರುವಂತದ್ದು 2010ನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ 30ರಂದು ಏನು ಅಲಹಾಬಾದ್ ಕೋರ್ಟ್
ಏನೊಂದು ತೀರ್ಮಾನ ಕೊಟ್ಟಿತ್ತು ಅಂತ ಹೇಳಿದ್ರೆ 2 ಎಕರೆ 77 ಸೆನ್ಸ್ ಜಾರಿ ಇರತಕ್ಕಂಥದ್ದು. ಅದು 2002ರಲ್ಲಿ ಅಲಹಾಬಾದ್ ಕೋರ್ಟ್ ಕೊಟ್ಟಿರುವಂತದ್ದು. ಅಲ್ಲ ಸರ್, 2010 ಸೆಪ್ಟೆಂಬರ್ 30 2010 ಸೆಪ್ಟೆಂಬರ್ 30ರಂದು 2 ಎಕರೆ 77 ಸೆನ್ಸ್ ಅನ್ನ 3 ಭಾಗವಾಗಿ, ಒಂದು ರಾಮ್ಲಲ್ಲಾ ಅದು ಹಿಂದೂ ಮಹಾಸಭಾ ಆಗಿ ಹಿಂದೆ ಇತ್ತು, ಅದನಂತರ ಇನ್ನೊಂದು ಸುನ್ನಿ ಬೋರ್ಡ್ಗೆ, ಇನ್ನೊಂದು ನಿರ್ವೋಹಿ ಅಖಾಡ ಅಂತ ಇದೆ, ಅಖಾರ ಅಂತಂದಿದೆ, ಅವ್ರು 3 ಜನರಿಗೆ ಕೊಟ್ಟಿತ್ತು. ಅದರ ಡಿಸಿಷನ್ ಅನ್ನ ಈಗ ನೋಡಿ, ನಾವಿಂತ ಚರ್ಚೆ ಮಾಡಿದ್ರು, ಆ ಜಾಗದ ಬಗ್ಗೆ ಹೋದವರು 3 ಜನ ಗೊತ್ತಾಯ್ತಾ, ಆ 3 ಜನ ಮತ್ತೆ ಪುನಃ ಅಪೀಲ್ ಮಾಡಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟಿಗೆ. ಸೊ ಮೊನ್ನೆ ಸುಪ್ರೀಂ ಕೋರ್ಟ್ ಅಂತ ಸ್ಪಷ್ಟವಾಗಿ ಹೇಳಿದೆ, ಅದು ಏನೇನು ಹೇಳಿದೆ ಅಂತ ವಕೀಲರು ಹೇಳ್ಬೋದು. ಏನಂದ್ರೆ ಇವತ್ತು ಮುಖ್ಯವಾಗಿ ಅಲ್ಲಿರ್ತಕ್ಕಂಥದ್ದು ನಮ್ಮ ಏನು ಇದಿದೆ ಅಂತ ಹೇಳ್ತೇವೆ, ಪುರಾತತ್ವ ಏನು ಶಾಸ್ತ್ರ ಅಥವಾ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಏನಿದೆ, ಅದರ ಆಧಾರದ ಮೇಲೆ ಅಲ್ಲಿ ರಾಮ ಮಂದಿರ ಇತ್ತು ಅಂತ ಹೇಳುವಂತದ್ದು ಇದೆಲ್ಲ ಪ್ರೂವ್ ಆಗಿದೆ. ಇನ್ನೀಗ ಬಾಕಿ ಇರುವಂತದ್ದು ಏನಂದ್ರೆ, ಈ ಜಾಗದ ಏನು ಪಾಯಿಂಟ್ಸ್ ಇದೆ, ಈ ಲ್ಯಾಂಡಿನ ಏನು ಪಾಯಿಂಟ್ಸ್ ಇದೆ, ಅದನ್ನು ತೀರ್ಮಾನ ಮಾಡುವಂತದ್ದು ಬಾಕಿ ಇರುವಂತದ್ದು. ಮತ್ತು ಅಧ್ಯಾದೇಶ ನೀವು ಕೇಳಿದಿರಿ, ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ. ನನಗಂತೂ ವಿಶ್ವಾಸ ಇದೆ ಅಂದ್ರೆ ಮೊನ್ನೆ ತನಕ ಕೇಂದ್ರ ಸರ್ಕಾರಕ್ಕೆ ಏನಿತ್ತು, ಕೇಂದ್ರ ಸರ್ಕಾರ ಅಲ್ಲ, ನಿಮಗೆ ಮಾಧ್ಯಮದವ್ರಿಗೆ ಏನಿತ್ತು, ಈ ಒಂದು ಏನು ಹೊಸ ಸುಪ್ರೀಂ ಕೋರ್ಟ್ ನ ಜಡ್ಜ್ ಯಾರು ಗೊಗೊಯ್ ಅವರು ಬಂದ ನಂತರ ನೇರವಾಗಿ ಒಂದು 20 ದಿವಸದೊಳಗೆ ಜಡ್ಜ್ಮೆಂಟ್ ಬರ್ಬೋದು, ಅದು ಬಂದ ನಂತರ ನೇರವಾಗಿ ಒಂದು ಕಾಮಗಾರಿಯ ಒಂದು ಪ್ರಾರಂಭ ಆಗ್ಬೋದು ಅಂತ ಈ ರೀತಿ ಅಪೇಕ್ಷೆ. ನಮ್ಗೆ ಗೊತ್ತಿಲ್ಲ, ವಕೀಲರಿಗೆ ಏನು ಗೊತ್ತಿಲ್ಲ, ನಮ್ಗಂತೂ ಗೊತ್ತಿರಲಿಲ್ಲ ಇದು ಜನವರಿ ತನಕ ಮುಂದೂಡ್ತಾರೆ, ಅದರ ನಂತರ ಇವರು ಅದನ್ನ ಚರ್ಚೆಗೆ ತಗೊಳ್ತಾರೆ ಅಂತ ಹೇಳುವಂತ ಗೊತ್ತಿರಲಿಲ್ಲ. ಹಾಗಾಗಿ ಇನ್ನು ನನ್ನ ಪ್ರಕಾರ ಕೇಂದ್ರ ಸರ್ಕಾರ ಇದರ ಬಗ್ಗೆ ತೀರ್ಮಾನ ಮಾಡಬಹುದು, ಅಥವಾ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾದ್ರೆ ಒಂದೇ ರೀತಿಯಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ, ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ತೀರ್ಮಾನ ಮಾಡಿ. ನೋಡಿ, ಈಗ ಇವರೇ ಹೇಳಿದ್ರು ಸ್ಟೇಷನ್ ಹಿಡ್ಕೊಳ್ಕೆ ಬಯಲು, ಒಂದು ನಿಮಿಷ ನಾನು ಮಾತಾಡಿದ್ದು ನಿಮ್ಮ ಇವರು ಹೇಳಿದ್ರು 180 ದಿವಸದಲ್ಲಿ ಇವರಿಗೆ ಹೊಸ ವಿಚಾರ ಸಿಕ್ಕಿತ್ತು, ನಾವೆಲ್ಲಿಯಾದ್ರೂ ಮಾಡದಿದ್ರೆ ಮಾಡ್ಲಿಲ್ಲ ಅಂತಾರೆ, ಮಾಡಿದ್ರೆ ಇದನ್ನು ಚುನಾವಣೆಗೋಸ್ಕರವೇ ಬಿಜೆಪಿಯವರು ಮಾಡಿದ್ರು ಅಂತ ಹೇಳ್ತಾರೆ. ಅಲ್ಲ, ಇದೆಲ್ಲ ಚರ್ಚೆಗಳನ್ನ ನಾವು ಒಂದು ಸಣ್ಣ ಮಟ್ಟಿಗೆ ಚರ್ಚೆ ಮಾಡಿದ್ರು, ಒಂದು ದೇಶದ ಪ್ರಧಾನಿಗಳು, ಒಂದು ದೊಡ್ಡ ಅಡ್ವೊಕೇಟ್ ಒಂದು ಗ್ರೂಪ್ಸ್ ಇದೆ, ಅವರೆಲ್ಲ ಒಂದು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ಬೋದು. ಒಂದಂತೂ ಸತ್ಯ, ಅದರಲ್ಲಿ ಯಾವುದೇ ಮುಲಾಜಿಲ್ಲದೆ ಹೇಳ್ತೇನೆ, ನಾನೊಬ್ಬ ಸ್ವಯಂ ಸೇವಕ. ನಮ್ಮ ಮನಸ್ಸಿನಲ್ಲಿ ಇರುವಂತದ್ದು, ನಾವು ಸಾಯಿದ್ರೊಳಗೆ ಒಂದು ರಾಮ ಮಂದಿರ ನೋಡಬೇಕು ಅಂತ ಹೇಳುವಂತ ನಮ್ಮ ಆಸೆ. ಧನ್ಯವಾದಗಳು. ಖಂಡಿತ ನನ್ನ ಉತ್ತರ ಸಿಕ್ತು. ಒಂದು ನಿಮಿಷ, ಮತ್ತೆ ಇನ್ನೊಂದು ಇರುವಂತದ್ದು ಏನಂತ ಹೇಳಿದ್ರೆ, ಈ ದೇಶದಲ್ಲಿ ಕಾಂಗ್ರೆಸ್ ಒಪ್ಲಿ ಬಿಡ್ಲಿ, ಈ ದೇಶದಲ್ಲಿ ರಾಮ ಮಂದಿರದ ಬಗ್ಗೆ ಒಂದು ಚರ್ಚೆಯನ್ನು ಕೊಟ್ಟವರು, ರಾಮ ಮಂದಿರ ಬಗ್ಗೆ ಒಂದು ರೂಪರೇಷೆ ಕೊಟ್ಟದ್ದು ಭಾಜಪಾ. ಅದಕ್ಕೆ ನನಗೆ ಹೆಮ್ಮೆ ಇದೆ, ಆ ಸ್ವಯಂ ಸೇವಕನಾಗಿ ನನಗೆ ಹೆಮ್ಮೆ ಇದೆ. ಮತ್ತು ಇದಕ್ಕೊಂದು ತೀರ್ಮಾನ ಕೂಡ ಬಿಜೆಪಿಯ ಸರ್ಕಾರ ಮಾಡ್ತದೆ ಹೇಳುವುದನ್ನು ಹೇಳ್ತೇನೆ. ಎಸ್ ಸರ್, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ಇನ್ನಷ್ಟು ಡಿಸ್ಕಸ್ ಅನ್ನು ಮಾಡ್ತೇನೆ. ಅದಕ್ಕಿಂತ ಮುಂದೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಬಳಿಕ ಅಯೋಧ್ಯೆ ಫೈಟ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಿಮ್ ಜೊತೆ ಮಾತಾಡ್ತಾ ಇದೆ. ಎಸ್ ವಿಜಯ್ ಶೆಟ್ಟಿ ಅವರೇ, ಈಗ ಸಂಸತ್ನಲ್ಲಿ ಪ್ರತ್ಯೇಕ ಕಾನೂನು ರಚನೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಕೇಳಿ ಬರ್ತಾ ಇದೆ, ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಒಂದು ವೇಳೆ ಪ್ರತ್ಯೇಕ ಕಾನೂನು ರಚನೆ ಆಗಬೇಕಾದ್ರೆ ಶಾಸಕಾಂಗ ಅಥವಾ ನ್ಯಾಯಾಂಗಕ್ಕೆ ಏನಾದರೂ ತೊಂದರೆ ಆಗಬಹುದಾ, ಅವರವರೊಳಗೆ ಫೈಟ್ ಆಗಬಹುದಾ ಅಂತ? ನೀವು ಯಾವ ವಿಷಯದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಈ ವಿಷಯದ ಬಗ್ಗೆ? ಪರ್ಟಿಕ್ಯುಲರ್ ಆಗಿ ಇದೇ ವಿಷಯದ ಬಗ್ಗೆ ಕೇಳ್ತಾ ಇದ್ದೇನೆ. ಈಗ ಸಾಮಾನ್ಯವಾಗಿ ಹೇಗಿದೆ ಅಂತ ಹೇಳಿದ್ರೆ, ಶಾಸಕಾಂಗಕ್ಕೆ ಒಳಪಡುವ ವಿಷಯಗಳಲ್ಲಿ ನ್ಯಾಯಾಂಗ ಪ್ರವೇಶಿಸುವುದಿಲ್ಲ. ಹಾಗೆ ಏನು ನ್ಯಾಯಾಂಗದಲ್ಲಿ ಈಗ ವಿಚಾರಣೆಯಲ್ಲಿರುವ ಒಂದು ಇದರಲ್ಲಿ ಶಾಸಕಾಂಗ ಯಾಕೆ ಪ್ರವೇಶಿಸ್ತದೆ? ಸಾಮಾನ್ಯವಾಗಿ ಪ್ರವೇಶ ಮಾಡ್ಲಿಕ್ಕೆ ಇಲ್ಲ. ಈ ವಿಚಾರದಲ್ಲಿ ಅವರು ಸುಗ್ರೀವಾಜ್ಞೆ ಒಂದೇ ಅವರು ತಗೊಳ್ಬಹುದು, ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲಿ ಇವರು ಇಂಟರ್ಫಿಯರ್ ಆಗ್ಲಿಕ್ಕೆ ಇಲ್ಲ. ಹಾಗಾದ್ರೆ ಪ್ರತ್ಯೇಕ ಕಾನೂನು ರಚನೆ ಮಾಡಬಹುದಾ ಅಂತ? ಪ್ರತ್ಯೇಕ ಕಾನೂನು ಹೇಗೆ ರಚನೆ ಮಾಡ್ಲಿಕ್ಕೆ ಆಗ್ತದೆ? ಈಗ ಶಾಸಕಾಂಗ ಏನು ನ್ಯಾಯಾಂಗ ಏನು ಒಂದು ಡಿಸಿಷನ್ ತಗೊಳ್ತಾ ಇದೆ, ಅದು ಕೂಡ ವಿಚಾರಣೆಯಲ್ಲಿ ಇದೆಯಲ್ವಾ? ವಿಚಾರಣೆಯಲ್ಲಿ ಇರುವಾಗ ಪ್ರತ್ಯೇಕ ಕಾನೂನು ಇವ್ರು ಹೇಗೆ ಮಾಡ್ಲಿಕ್ಕೆ ಆಗ್ತದೆ? ಅದಕ್ಕೆ ಅವಕಾಶ ಇಲ್ಲ ಹೇಳುದು. ಎಸ್ ಕಿಶನ್ ಅವರೇ, ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಈಗ ಇಲೆಕ್ಷನ್ ಟೈಮ್ ಅಲ್ಲಿ ಬಿಜೆಪಿ ಅವರು ಈ ರೀತಿಯಾದಂತಹ ಅಸ್ತ್ರವನ್ನ ಬಳಸ್ತಾರೆ ಅನ್ನುವಂತ ಮಾತನ್ನ ಹೇಳ್ತೀರಾ. ಈಗ ನಾನು ಕೇಳುವಂತ ಪ್ರಶ್ನೆ ಅಂತ ಹೇಳಿದ್ರೆ, ದೇಶದಲ್ಲಿ ಈಗ 130 ಕೋಟಿ ಜನಸಂಖ್ಯೆ ಇದೆ, ಸಾಧಾರಣ 105 ಕೋಟಿ ಹಿಂದೂಗಳಿದ್ದಾರೆ. ಅವರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಈ ರಾಮ ಮಂದಿರ ನಿರ್ಮಾಣಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಗೊಂದಲಗಳಾಗ್ತಾ ಇದೆ.
ಅದ್ರ ಬಗ್ಗೆ ಬಿಜೆಪಿ ಅವರು ಧ್ವನಿ ಎತ್ತಿದ್ರೆ ನೀವ್ ಯಾಕೆ ಅದನ್ನ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದೀರಾ ಅನ್ನುವಂತ ರಾಜಕೀಯ ನೋಡಿ, ಇದು ನಮ್ಮ ನಿಲುವುಗಳು ಹಿಂದೂ ವಿರೋಧಿ ಅಥವಾ ಮುಸ್ಲಿಂ ಪರ ಅಥವಾ ಇತರರ ಪರ ಅಲ್ಲ. ರಾಮ ಮಂದಿರದ ನಿರ್ಮಾಣಗಳ ಬಗ್ಗೆ ಅಥವಾ ರಾಮ ಮಂದಿರದ ನಿರ್ಮಾಣದ ಏನೂ ಸಂಬಂಧ ಇಲ್ಲದ ವ್ಯಕ್ತಿಗಳು, ಅದು ಅವ್ರಾಗ್ಲೇ ಹೇಳಿದಾಗೆ ಮೂರು ಕಡೆಯವರು ಅದಕ್ಕಿದ್ದಾರೆ. ಅದರ ಡಿಸ್ಪ್ಯೂಟ್ ಇದ್ದು ಸುನ್ನಿ ಬೋರ್ಡ್ ಅಲ್ಲಿ, ಅದನ್ನು ಪರಿಹರಿಸುವ ಭಾರತೀಯ ಜನತಾ ಪಕ್ಷ ಇದಕ್ಕೆ ಯಾವ ಹಿಂದೂ ಸಂಘಟನೆಗಳಿದೆ, ಹಿಂದೂ ಸಂಘಟನೆಗಳು ಅದಕ್ಕೆ ಹೋಗ್ತಕ್ಕಂಥ ಅಥವಾ ಮುಸಲ್ಮಾನ್ ಸಂಘಟನೆಗಳು ಅದನ್ನು ಬೆಂಬಲಿಸ್ತಕ್ಕ, ಅದು ಅವ್ರವ್ರಿಗೆ ಆ ಜಾತಿ ಧರ್ಮದ ವಿಷಯದಲ್ಲಿ ಯಾವ ಮುಸಲ್ಮಾನ್ ಸಂಘಟನೆ ಅದನ್ನು ವಿರೋಧಿಸ್ತಾ ಇಲ್ಲ ಅಥವಾ ಯಾವ ಹಿಂದೂ ಮಂದಿರ ಆಗಬಾರ್ದು ಅಂತಕ್ಕ, ಮಂದಿರ ಸೌಹಾರ್ದಯುತವಾಗಿ ಆಗಲಿ, ರಾಮ ಮಂದಿರ ಬೇಡ ಅಂತ ಹೇಳಲಿಕ್ಕೆ ನಾನೊಬ್ಬ ಹಿಂದೂ, ನಾನೇನು ಹುಚ್ಚ ಅಥವಾ ಏನು ಹಿಂದುತ್ವದ ವ್ಯಾಖ್ಯೆ ಏನು, ಹಿಂದುತ್ವ ಅಂದ್ರೆ ಏನು? ಒಂದು ನಿಮಿಷ ಹಿಂದುತ್ವದ ಮುಗಿಸಿ ನಾನು ಹೋಗ್ತೇನೆ. ಹಿಂದುತ್ವ ಅಂತ ಹೇಳಿದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ, ನಾವು ಈ ದೇಶದಲ್ಲಿ ಹುಟ್ಟಿದ್ದೇವೆ, ಹಿಂದೂ ಆಗಿದ್ದೇವೆ, ನಾವು ಹಿಂದೂಗಳ ಎಲ್ಲ ಲಕ್ಷಣಗಳನ್ನು ಹೊಂದಿ ಧರಿಸ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಬೇಕು. ಹಿಂದುತ್ವ ಅಂತ ಹೇಳಿದ್ರೆ ನನಗೆ ಎಷ್ಟು ಹಿಂದುತ್ವದ ಬಗ್ಗೆ, ನನ್ನ ಧರ್ಮದ ಬಗ್ಗೆ, ನನ್ನ ದೇಶದ ಬಗ್ಗೆ ಅಭಿಮಾನ ಇದೆಯೋ ಅಷ್ಟೇ ಗೌರವಾದರಗಳನ್ನು ನಾನು ಪರಧರ್ಮದ ಬಗ್ಗೆ ವಹಿಸ್ತೇನೆ, ನಿಗಾವು ನೀಡ್ತೇನೆ. ಅದು ಹಿಂದುತ್ವ. ಯಾಕಂತ ಹೇಳಿದ್ರೆ ಹಿಂದುತ್ವ ಎಲ್ಲಿಯೂ ಇನ್ನೊಂದು ಧರ್ಮವನ್ನು ಕಡಿ ಕೊಚ್ಚು ಅಂತ ಹೇಳಲ್ಲ, ಬಹುಶಃ ಯಾವ ಧರ್ಮವೂ ಹೇಳುವುದಿಲ್ಲ. ಹೇಳಿದ್ದೆ ಹೌದಾದ್ರೆ ಅವರು ಟೆರರಿಸ್ಟ್ಗಳು, ಅದು ಯಾರೇ ಇರಲಿ, ಅದು ಮುಸಲ್ಮಾನರಿರಲಿ, ಹಿಂದೂಗಳಿರಲಿ, ಇನ್ನೊಬ್ಬರಲ್ಲಿ, ಅವರು ಟೆರರಿಸ್ಟ್ಗಳು. ಅವ್ರು ಯಾವುದೇ ಧರ್ಮವನ್ನ ವಿರೋಧ ಮಾಡುದು ಹೋದರೆ ಅವರ ಧರ್ಮವನ್ನ ಪಾಲನೆ ಮಾಡುವವರು ಅವರು ಟೆರರಿಸ್ಟ್ಗಳಲ್ಲ. ಅವರ ಧರ್ಮವನ್ನು ನಿಷ್ಠಾಶ್ರದ್ಧೆಯಿಂದ ಪಾಲನೆ ಮಾಡುವವರು, ಅದು ಹಿಂದೂ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಲಿ, ಚರ್ಚಿಗೆ ಹೋಗ್ಲಿ ಕ್ರಿಶ್ಚಿಯನ್ರು, ಅಥವಾ ಐದು ನಮಾಜನ್ನ ಮುಸಲ್ಮಾನರು ಮಾಡಲಿ, ಅದು ಅವರ ಧರ್ಮ. ಅದಕ್ಕೆ ನಾವು ಗೌರವಿಸಬೇಕು, ಸೂಚಿಸಬೇಕು. ನಮಗೆ ಅವರು ಗೌರವಿಸಲೇಬೇಕು. ಈ ನೆಲದಲ್ಲಿ ಇದ್ದ ಮೇಲೆ ನಮ್ಮ ಧರ್ಮಗಳಿಗೆ ನಾವು ಅವರ ಧರ್ಮಗಳನ್ನ ಗೌರವಿಸಬೇಕು. ಅದಕ್ಕೂ ಮಿಗಿಲಾಗಿ ಯಾರಾದ್ರೂ ಯಾವುದೇ ಧರ್ಮವನ್ನ ನಾಶಪಡಿಸ್ತೇನೆ ಅಂತ ಕೇಳಿ ಹೊರಟ್ರೆ ಅದು ಹಿಂದೂ ಧರ್ಮವನ್ನು ನಾನು ಕೇಳ್ತಾ ಇರುವಂತ ಪ್ರಶ್ನೆಗೆ ಉತ್ತರ ನಾನು ಕೇಳ್ತಾ ಇರುವಂತದ್ದು. ಇನ್ನು ರಾಮ ಮಂದಿರ ವಿಚಾರದಲ್ಲಿ ಈಗ ಬಿಜೆಪಿ ಅವರು ಕೇಳ್ತಾ ಇರುವಂತದ್ದು ರಾಮ ಮಂದಿರ ನಿರ್ಮಾಣವನ್ನ ಮಾಡ್ತೇವೆ ಅಂತ. ಈಗ ಅವರ ಮನಸ್ಸಿನಲ್ಲಿ ಈಗ ಒಂದು ವೇಳೆ ಇದ್ರೆ 130 ಕೋಟಿ ಜನರಿದ್ದಾರೆ, ಅದರಲ್ಲಿ 105 ಕೋಟಿ ಹಿಂದೂಗಳಿರ್ತಾರೆ. ಅವರ ಭಾವನೆಗೆ ಸಂಬಂಧಪಟ್ಟಂತೆ ಅವರು ಕೇಳ್ತಾ ಇರುವಂತದ್ದು, ಜನರಿಗೆ ಹೇಳ್ತಾ ಇರುವಂತದ್ದು ನಾವು ರಾಮ ಮಂದಿರವನ್ನ ನಿರ್ಮಾಣ ಮಾಡ್ತೇವೆ ಅಂತ. ಅದಕ್ಕೆ ನೀವ್ ಯಾಕೆ ಅದು ಬೇಡ ಅಂತ ಹೇಳಿ ರಾಜಕೀಯ ನಿರ್ಮಾಣ ಬೇಡ ಅಂತ ಹೇಳಿದ್ದಾರೆ, ಮತ್ತೆ ಯಾಕೆ ಹಾಗಾದ್ರೆ ಚುನಾವಣೆ ಮಂದಿರವನ್ನ ನೀವು ಇಲ್ಲೇ ಆಲೋಚನೆ ಮಾಡಿ. ಇವತ್ತು ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರತಕ್ಕಂಥ ಕೇಸ್ಗಳನ್ನ ಇತ್ಯರ್ಥ ಮಾಡ್ಕೊಂಡು ಮಾಡಿ, ಅಥವಾ ಒಂದು ನಿಮ್ಮ ಸ್ಟ್ಯಾಂಡ್ ಅಂತ ತಕೊಳ್ಳಿ. ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತೇವೆ ಅಂತೇಳಿ ಶತಶತಮಾನಗಳಿಂದ ಹೇಳ್ಕೊಂಡು ಬಂದಂತ ಇತಿಹಾಸವನ್ನ ಜೀವಂತ ಇಟ್ಟ ನೀವು ಚುನಾವಣಾ ಸಂದರ್ಭದಲ್ಲಿ ಎತ್ತಬೇಡಿ. ಮಾಡುವುದು ಹೌದಾದ್ರೆ 4.5 ವರ್ಷಗಳು ಕಳೀತು. ಈ 4.5 ಗಂಗೆಯಲ್ಲಿ ಬಹಳಷ್ಟು ನೀರು ಹರಿದು ಹೋಯ್ತು. ಆ ಗಂಗೆಯಲ್ಲಿ ನೀರು ಹರಿದೋದಕ್ಕಾದ್ರೂ ಲೆಕ್ಕ ಇಟ್ಟು ಇವ್ರಿಗೆ ಮಾಡಬಹುದಲ್ಲ. ರಾಮ ಮಂದಿರ 4.5 ವರ್ಷ ಕಳೆದು ಇನ್ನೊಂದು 10 ದಿವಸ ಬರೋಗಿ ಇವ್ರಿಗೆ ನೆನಪಾಗು. ನಮ್ಮ ಪ್ರಶ್ನೆ ಇಷ್ಟೇ, ರಾಮ ಮಂದಿರ ನಿರ್ಮಾಣ ಮಾಡಬಾರ್ದಂತ ಕಾಂಗ್ರೆಸ್ ಪಕ್ಷ ಎಲ್ಲೂ ಹೇಳಿಲ್ಲ. ಹೇಳ್ತದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಕೊಂಡು ಇವ್ರು ಬಂಬಳ ಹೊಡ್ಕೊಂಡು ತಿರುಗಿದ್ದೆ ಹೊರತು ಯಾರು ಹೇಳಿಲ್ಲ, ಹೇಳುವುದೂ ಇಲ್ಲ. ಅವ್ರಾಗ ಹೇಳಿದ್ದಾರೆ ನಾವು ಮುಂದೂ ಅದೇ, ಹಿಂದೂ ಅದೇ, ಮುಂದೂ ಅದೇ, ಎಲ್ಲವೂ ಅದೇ. ಅಪಪ್ರಚಾರಗಳನ್ನ ಇವ್ರು ಮಾಡುವಂತ ಅಗತ್ಯ ಇಲ್ಲ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇವತ್ತು ಅವ್ರು ಹೇಳಿದ್ರು ಸಮಸ್ತ ಹಿಂದೂಗಳ ಹೃದಯದಲ್ಲಿದೆ. ಖಂಡಿತ ಹೇಳ್ತೇವೆ, ಸಮಸ್ತ ಹಿಂದೂಗಳ ಹೃದಯದಲ್ಲೂ ರಾಮ ದೇಗುಲ ಕಟ್ಕೊಂಡೇ ಇದ್ದಾನೆ. ಅಲ್ಲಿ ಕಟ್ಟುವುದು ಮಾತ್ರ ಅಲ್ಲ, ಎಲ್ಲರ ಹೃದಯದಲ್ಲೂ ಇದ್ದಾನೆ. ಆದರೆ ಸಮಸ್ತ ಹಿಂದೂಗಳನ್ನ ಕಳೆದ ಹಲವು ವರ್ಷಗಳಿಂದ, 35-40 ವರ್ಷಗಳಿಂದ ಯಾವತ್ತು ಭಾಜಪ ಬಂತು ಆ ದಿವಸದಿಂದ ಇವರು ಹೇಳಿದಾರಲ್ಲ ನಾವು ಕಟ್ತೇವೆ, ಎಲ್ಲರನ್ನು ಮೋಸ ಮಾಡಿದ್ದಾರೆ. ಎಲ್ಲಾ ಜನರನ್ನು ಸ್ವಲ್ಪ ಕಾಲಕ್ಕೆ ಮೋಸ ಮಾಡಬಹುದು, ಸ್ವಲ್ಪ ಜನರನ್ನು ಎಲ್ಲಾ ಕಾಲಕ್ಕೆ ಮೋಸ ಮಾಡಬಹುದು. ಆದ್ರೆ ಎಲ್ಲಾ ಜನರನ್ನು ಎಲ್ಲಾ ಕಾಲಕ್ಕೆ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಹಳೆಯ ಸತ್ಯ, ಕಟು ಸತ್ಯ, ನಿತ್ಯ ಸತ್ಯ ನೆನಪು ಭಾರತೀಯ ಜನತಾ ಪಕ್ಷಕ್ಕೆ ಇರಬೇಕು ಅಂತ ನನ್ನ. ಹಾಗಾದ್ರೆ ರಾಘವೇಂದ್ರ ಅವರು ಇದಕ್ಕೇನು ಹೇಳ್ತೀರಾ ಅಂತ ನೋಡಿ. ಬಿಜೆಪಿ ಆಗಿ ಇವತ್ತು 1980 ಅಂತ ಹೇಳಿದ್ರೆ ಸುಮಾರು ಒಂದು 38 ವರ್ಷ ಆದ ಒಂದು. ಅದರ ಹಿಂದೆ ಜನಸಂಘ ಇತ್ತು. ನಾವು ಆ ವಿಷಯವನ್ನ 1990 ನಂತರ ನೋಡಿ, ಲಾಲ್ ಕೃಷ್ಣ ಅಡ್ವಾಣಿ ಅವರು ಈ ದೇಶದಲ್ಲಿ ಒಂದು ರಾಮ ಯಾತ್ರೆಯನ್ನ ಮಾಡಿ ಇದಕ್ಕೊಂದು ರೂಪರೇಷೆಯನ್ನು ಕೊಟ್ಟಂತವರು ಲಾಲ್ ಕೃಷ್ಣ ಅಡ್ವಾಣಿ ಅವರು. ಲಾಲ್ ಕೃಷ್ಣ ಅಡ್ವಾಣಿ ಅವರು ಯಾವ ದಿವಸ ರಥಯಾತ್ರೆಯನ್ನು ಹೊರಟ್ರ ಆ ಸಂದರ್ಭದಲ್ಲಿ ಆದಂತ ಘಟನೆಗಳು ನಿಮ್ಗೆ ಗೊತ್ತಿದೆ. ಬಿಹಾರದಲ್ಲಿ ಅವರ ರಥಯಾತ್ರೆ ನಿಲ್ಲಿಸಲಾಯಿತು, ಅವರನ್ನು ಅರೆಸ್ಟ್ ಮಾಡಿದ್ರು, ಅವರನ್ನು ಜೈಲಿಗೆ ಹಾಕಿದ್ರು. ಇದೆಲ್ಲ ಯಾರು ಮಾಡಿ ಸ್ವಾಮಿ? ಜನತೆಗೆ ಗೊತ್ತಿಲ್ವಾ? ಅದನ್ನು ನಾವೇನು ಮುಚ್ಚಿಡ್ಲಿಕ್ಕೆ ಆಗ್ತದೆ? ಅಂದ್ರೆ ಈ ಒಂದು ರಾಮ ರಥಯಾತ್ರೆಯನ್ನು ಪ್ರಾರಂಭ ಮಾಡಿದ ನಂತರ ದೇಶದಲ್ಲಿ ಪ್ರತಿಯೊಬ್ಬನಿಗೂ ಅನ್ಸ್ಲಿಕ್ಕೆ ಪ್ರಾರಂಭ ಆಯ್ತು. ಇದೊಂದು ಆಗಬೇಕು ಅಂತ ಹೇಳುವಂಥದ್ದಾಯ್ತು. ಅಂದ್ರೆ ನೋಡಿ, ಯಾವುದೇ ಒಂದು ವಿಚಾರ
ನಿಮ್ಮ ಮನಸ್ಸಲ್ಲಿ ಇರ್ಬೋದು, ಅದನ್ನು ಜಾಗೃತಿ ಮಾಡಬೇಕಾದ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದೆ. ಒಬ್ಬ ಮನಸ್ಸಿನಲ್ಲಿ ಬಿತ್ತಿರ್ಬೋದು, ಬಿತ್ತಿದ್ರೆ ಅದಕ್ಕೆ ನೀರು ಹಾಕಿ ಪೋಷಿಸುವಂತ ಕೆಲಸ ಬಿಜೆಪಿ ಮಾಡಿದೆ. ನಾವು ಅದರಲ್ಲಿ ಯಾವುದೇ ಮುಜುಗರವೇ ಪಡುವುದಿಲ್ಲ. ನಾವು ಅವರ ಹಾಗೆ ಅಲ್ಲ, ನಾವು ಹೇಳ್ತೇವೆ ರಾಮ ಮಂದಿರ ಕಟ್ತೇವೆ, ಕಟ್ಟಿಯೇ ಕಟ್ತೇವೆ, ಇದು ನಮ್ಮ ಎಜೆಂಡಾ ಕೂಡ ಹೌದು. ಮತ್ತೆ ಎಲ್ಲ ವಿಚಾರಗಳು ಈಗ ಅವ್ರು ಹೇಳಿದ್ರು, ಇದು ಬಹಳ ಸುಲಭ ಹೇಳಲಿಕ್ಕೆ. 4.5 ವರ್ಷದಿಂದ ಯಾಕೆ ಆಗಲಿಲ್ಲ, 4.5 ವರ್ಷದಿಂದ ಯಾಕೆ ಆಗಲಿಲ್ಲ. ನೋಡಿ, ಸುಪ್ರೀಂ ಕೋರ್ಟಿನ ಅಲಹಾಬಾದ್ ಕೋರ್ಟ್ ಆದ ನಂತರ ಸುಪ್ರೀಂ ಕೋರ್ಟಿಗೆ ಹೋದ ನಂತರ ನಾವು ಈಗ ನೀವೇ ಹೇಳಿದ್ದು ಅಧ್ಯಾದೇಶ, ಇದು ಎಲ್ಲ ವಿಚಾರ, ಇದೆಲ್ಲ ಒಂದು ಹಂತಕ್ಕೆ ಬಂದ ನಂತರ ಮಾಡಬೇಕು, ಬಿಟ್ರೆ ಹಾಗೆ ಏಕಾಏಕಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಒಂದು ದೇಶದ ಒಂದು ದೊಡ್ಡ ಪ್ರಶ್ನೆ. ಇವತ್ತು ಅಯೋಧ್ಯೆ ಇರ್ಬೋದು, ಅಥವಾ ಮಥುರಾ ಇರ್ಬೋದು, ಅಥವಾ ಕಾಶಿ ಇರ್ಬೋದು, ಕಾಶಿ ವಿಶ್ವನಾಥನ ಕ್ಷೇತ್ರ ಇರ್ಬೋದು. ನೋಡಿ, ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳು ಬಹಳ ಒಳ್ಳೆ, ಯಾರು ನಮ್ಮ ರಾಜ್ಯಸಭಾ ಸದಸ್ಯರು ಬಹಳ ಒಳ್ಳೆ ಮಾತು ಹೇಳ್ತಾರೆ. ದೇಶದಲ್ಲಿ 40,000 ನಮ್ಮ ದೇವಸ್ಥಾನಗಳನ್ನು ಕೆಡವಲಾಯಿತು. ನಾವು ಕೇಳುವಂಥದ್ದು ಕೇವಲ 4 ದೇವಸ್ಥಾನ ರೀ. ನಾವು ಕೇಳುವಂಥದ್ದು ಕೇವಲ 4 ದೇವಸ್ಥಾನ. 40,000 ದೇವಸ್ಥಾನಗಳನ್ನು ತೆಗೆದು ನೆಲಸಮ ಮಾಡಿಬಿಟ್ರಿ. ನಮ್ಮ ಶ್ರದ್ಧೆ 4 ದೇವಸ್ಥಾನ ಕೇಳ್ತಾ ಇದ್ದೇವೆ. ಅದರಲ್ಲಿ ವಿಶ್ವಾಸ ಕೂಡ ಇದೆ ನಮಗೆ. ಅದರಲ್ಲಿ ನಾವು ಒಂದು ಹಂತಕ್ಕೆ ಸಕ್ಸಸ್ ಆಗ್ತೇವೆ ಅಂತ ಹೇಳುವಂತ ವಿಶ್ವಾಸ ಇದೆ. ಎಸ್ ಸರ್, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುದೀಪ್. ಹೇಳಿ ಸರ್. ನಂದು ಸುದೀಪ್ ಅಂತ ಹೇಳಿ. ಒಂದು ಪ್ರಶ್ನೆ ಕಿಶನ್ ಹೆಗ್ಡೆ ಅವರಿಗೆ. ಎಸ್ ಕಿಶನ್ ಹೆಗ್ಡೆ ಅವರು ಇದ್ದಾರೆ, ಮಾತಾಡಿ. ಸುದೀಪ್ರೆ, ಒಂದು ಪ್ರಶ್ನೆ ಅಂದ್ರೆ, ಹೇಳಿ, ಕೇಳಿಸ್ತಾ ಇದೆ ಸುದೀಪ್ ಅವರು, ಹೇಳಿ, ಮಾತಾಡಿ. ಬಿಜೆಪಿ ಓಕೆ, ರಾಮ ಮಂದಿರ ಪರ ಏನೋ ಒಂದು ಮಾಡ್ತಾ ಇದೆ, ಜನಗಳು ನಂಬ್ತಾರೋ ಬಿಡ್ತಾರೋ ಅಲ್ಲ, ಅದು ರಾಜಕೀಯನೋ ಏನೋ, ಅದು ಸೈಡ್ಗಿರ್ಲಿ. ಕಾಂಗ್ರೆಸ್ ಒಂದು ನಿಲುವೇನು ರಾಮ ಮಂದಿರದ ಬಗ್ಗೆ? ನಿಮ್ಗೆ ಆಗ್ಬೇಕು ಅಂತ ಹೇಳ್ತೀರಾ, ಅಲ್ಲ ನೀವು ಮುಸ್ಲಿಮರ ಪರ ಇದ್ದೀರಾ, ಅಲ್ಲ ನಿಮ್ದಲ್ಲಿ ಕೋರ್ಟ್ ಅಲ್ಲಿ ನೋಡಿದ್ರೆ ಕಪಿಲ್ ಸಿಬಲ್ ಅವರೇ ಲಾಯರ್ ಆಗಿದ್ದಾರೆ. ರಾಮ ಮಂದಿರ ಆಗ್ಬಾರ್ದು, ಅದು ಮುಸ್ಲಿಂಗಳಿಗೆ ಸೇರಿದ್ದು, ಅದು ಇದು ಅಂತ ಹೇಳ್ಕೊಂಡು ಫೈಟ್ ಮಾಡ್ತಾ ಇದ್ದಾರೆ. ನಮ್ಗೆ ನಿಮ್ದು ಸ್ಪಷ್ಟ ನಿಲುವು, ಕಾಂಗ್ರೆಸ್ ಪಕ್ಷದ ಸ್ಪಷ್ಟ ನಿಲುವು, ನೀವು ರಾಮ ಮಂದಿರ ಕಟ್ಟುವುದರ ಪರವಾಗಿದ್ದೀರಾ ಅಲ್ಲ ಅದನ್ನು ಕಟ್ಟುವುದರ ವಿರೋಧವಾಗಿದ್ದೀರಾ? ಜನತೆಗೆ ಒಂದು ಹೇಳ್ಬೋದಾ? ಕಟ್ಟಾಯ್ತು. ಅವರು ವಿಷಯಾಂತರ ಆಗಿದೆ. ಕಪಿಲ್ ಸಿಬಲ್ ರಾಮ ಮಂದಿರ ಕಟ್ಟಬಾರ್ದು ಅಂತ ನಿಲುವನ್ನ, ಮುಸ್ಲಿಂ ಪರ ನಿಲುವನ್ನ ಹೊಡಿದ್ದಲ್ಲ. ಅಲ್ಲಿ ಆ ವ್ಯವಸ್ಥೆ 3 ಪೀಸ್ಗಳಿದೆ, ಅದನ್ನ ವ್ಯವಸ್ಥಿತವಾಗಿ ಹಂಚಿಕೆ ಮಾಡಿ, ಅಲ್ಲಿ ವ್ಯವಸ್ಥಿತವಾಗಿ ಹಂಚಿಕೆ ಮಾಡಿ ರಾಮ ಮಂದಿರದ ಬಗ್ಗೆ ಬನ್ನಿ ಅಂತ. ಅದು ಬಹುಶಃ ಅದನ್ನ ಹೇಳ್ಬೇಕಾದ್ರೆ ಬಹುಶಃ ನಾವು ಡಾಕ್ಯುಮೆಂಟ್ ಇಟ್ಕೊಂಡು ಹೇಳ್ಬೇಕು, ಯಾಕಂದ್ರೆ ಅದ್ರ ಬಗ್ಗೆ ನಾನು ಈಗಲೇ ಉತ್ತರ ಹೇಳಲಿಕ್ಕೆ ಅಸಮರ್ಥ. ಒಂದು, ಮತ್ತೆ ಕೋರ್ಟ್ ನಿರ್ಣಯ ಏನು ಹೇಳ್ತದೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧ. ನಿರ್ಣಯ ಬಹಳ ಸ್ಪಷ್ಟ, ಆಗಬೇಕು ಆಗಬಾರ್ದು ಎಲ್ಲವನ್ನ ನ್ಯಾಯಾಲಯಕ್ಕೆ ಇವತ್ತು ಒಪ್ಪಿಸಿ ಆಗಿದೆ. ಇವತ್ತು ಹಾಗಾದ್ರೆ ಆಗಬೇಕು ಅಂತ ಹೇಳ್ತಕ್ಕಂಥವ್ರು ಯಾಕೆ ಕಟ್ಲಿಕ್ಕೆ ಹೋಗ್ತಾ ಇಲ್ಲ? ಆಗಬಾರ್ದು ಅಂತ ಕಾಂಗ್ರೆಸ್ ಪಕ್ಷ ಎಲ್ಲೂ ಹೇಳಿಲ್ಲ, ಆಗುವ ರೀತಿಯಲ್ಲಿ ಆಗಲಿ ಅಂತಕ್ಕಂತ ಹೇಳುದು. ರಾಮ ಮಂದಿರ ಕಟ್ಟಬಾರ್ದು ಅಂತಕ್ಕಂಥ ಕಾಂಗ್ರೆಸ್ ಪಕ್ಷ ಎಲ್ಲಿಯಾದ್ರೂ ಒಂದು ಹೇಳಿಕೆಗಳನ್ನು ಕೊಟ್ಟಂತೆ ತಿಳಿಸಿ. ಆಗಬೇಕು ಆಗಬಾರ್ದು ಅದು ಎರಡು ಇವತ್ತು ಸಬ್ ಜುಡಿಸ್ ಆಗುತ್ತೆ, ಅದು ಕೋರ್ಟ್ ಅಲ್ಲಿ ಇದೆ. ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗುದಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಆರ್ಡಿನೆನ್ಸ್ ತರಬೇಕು, ಕಟ್ಲಿ. ಎಸ್, ಸರ್ಕಾರ ಅದಕ್ಕಿದೆ, ಅವ್ರಿಗೆ ಪವರ್ ಇದೆ, ತರಬಹುದು. ಆ 2 ಸದನಗಳಲ್ಲಿ ಪಾಸ್ ಮಾಡ್ಕೊಳ್ತಕ್ಕಂಥ ಅಧಿಕಾರ ಇದೆ, ಮಾಡಬಹುದು. ಇಲ್ಲ, ಸುಪ್ರೀಂ ಕೋರ್ಟ್ ಹೇಳಬೇಕು ಇಷ್ಟು ಕಟ್ಟಬಹುದು ಅಂತ. ಆ ಮಾತುಗಳನ್ನ ಸುಪ್ರೀಂ ಕೋರ್ಟ್ ಹೇಳಿದ ಆ ಆದೇಶವನ್ನು ಪಾಲನೆ ಮಾಡ್ಲಿಕ್ಕೆ ಭಾರತೀಯ ಜನತಾ ಪಕ್ಷ ಬದ್ಧರಾಗಿರ್ಬೇಕು, ಕಾಂಗ್ರೆಸ್ ಪಕ್ಷ ಅಥವಾ ಅದರ ವಿರುದ್ಧ ಅರ್ಜಿಗಳನ್ನ ಸಲ್ಲಿಸಬೇಕು, ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅದನ್ನ ಯಾರು ಸಲ್ಲಿಸ್ತಾರೆ? ಆಗ ಈ ಪ್ರಶ್ನೆ ಉದ್ಭವ ಆಗ್ತದೆ. ನೀವು ಪರವೋ ವಿರೋಧವೋ ಅನ್ನೋ ಪ್ರಶ್ನೆ ನೀವು ಪುನರ್ ಪರಿಶೀಲನಾ ಅರ್ಜಿಯನ್ನು ಯಾವ್ದಾದ್ರು ರಾಜಕೀಯ ಪಕ್ಷ ಸಲ್ಲಿಸಿದಾಗ, ರಿವಿಷನ್ ಪಿಟಿಷನ್ ಅಂತ ಹೇಳ್ತಾರೆ, SLP ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ SLP ಮೇಲೆ ರಿವಿಷನ್ ಪಿಟಿಷನ್ ಸಲ್ಲಿಸಿದಾಗ ಬರ್ತಕ್ಕಂಥ ಮಾತು ಆವಾಗ ಉದ್ಭವ ಆಗ್ತಾ ಹೊರತು ಪಕ್ಷದ ನಿಲುವು ಬಹಳ ಸ್ಪಷ್ಟ. ಕೋರ್ಟ್ ಏನ್ ಹೇಳಿದ್ರು ಅದಕ್ಕೆ ಬದ್ಧ. ಇನ್ನು ಅಧಿಕಾರದಲ್ಲಿದ್ದಾಗ ಇನ್ನು 2011ರಲ್ಲಿ ಏನು ಆರ್ಡರ್ ಬಂತು, ಅಲ್ಲಿಗೆ ಮೊಹಮ್ಮದ್ ಅನ್ನುವಂಥ ಏನು ಅಧಿಕಾರದಲ್ಲಿ ಇದ್ದಂಥವ್ರು ಅಲ್ಲಿಗೆ ಹೋಗಿ 64 ಹಿಂದೂಗಳ ದೇವಸ್ಥಾನದ ಪಿಲ್ಲರ್ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಹಿಂದೂ ಮುಸ್ಲಿಂ ಅಂತ ಯಾಕೆ ಇಲ್ಲಿ ವಿಷಯ ಬರ್ತಾ ಇದೆ ಅಂತ? ಅಲ್ಲ, ಒಂದು ಇವ್ರು ಬಹಳ ಎಕ್ಸ್ಪರ್ಟ್ ಇದ್ದಾರೆ. ಅಡ್ಡಗೋಡೆ ಮೇಲೆ ದೀಪ ಇಟ್ಟು ನಿಲುವು ಬಹಳ ಸ್ಪಷ್ಟ. ಅಲ್ಲ, ಅವ್ರು ಇರ್ಲಿ, ನಿಮ್ಮ ಉತ್ತರಕ್ಕೆ ನಾನಿದು ನೀವು ಕೇಳಿರತಕ್ಕಂಥ ನೋಡಿ, ಅಯೋಧ್ಯೆ ಶ್ರೀರಾಮಚಂದ್ರನ ಜನ್ಮಸ್ಥಳ, ಅಯೋಧ್ಯೆ ರಾಮಚಂದ್ರನ ಜನ್ಮಸ್ಥಳ ಅಂತೇಳಿ ಕೋರ್ಟ್ ಒಪ್ಪಿ ಆಗಿದೆ. ಇದರಲ್ಲಿ ಏನು ಪ್ರಶ್ನೆ ಇಲ್ಲ. ಅಯೋಧ್ಯೆಯಲ್ಲಿ 1525 ಮೊದಲು ಅಲ್ಲಿ ರಾಮ ಮಂದಿರ ಇತ್ತು ಅಂತ ಹೇಳುದನ್ನ ಕೋರ್ಟ್ ಒಪ್ಪಿ ಆಗಿದೆ. ಇನ್ನು ಕೋರ್ಟಿನಲ್ಲಿ ಇದು ಚರ್ಚೆಗೆ ವಿಷಯ ಇಲ್ಲ, ಕೋರ್ಟಲ್ಲಿ ಕ್ಲಿಯರ್ ಅದು ಇದ್ದದ್ದು ರಾಮ
ರಾಮ ಮಂದಿರ ಅಂತ ಹೇಳುವಂಥದ್ದು ಅದು ಪುರಾತತ್ವ ಇಲಾಖೆಯ ಒಂದು ಆಧಾರದ ಮೇಲೆ ಆಗಿದೆ. ಇನ್ನು ಅಲ್ಲಿ ಪಿಲ್ಲರ್ಸ್ ಇದ್ದದ್ದು ಹೌದು, ರಾಮ ಮಂದಿರದ ಬಗ್ಗೆ ಇದ್ದದ್ದು ಹೌದು, ಎಲ್ಲವೂ ಸರಿ. ಈಗ ಪ್ರಶ್ನೆ ಅಂದ್ರೆ ಅದನ್ನು ಹೇಗೆ ಒಂದು ಹಂತಕ್ಕೆ ತಂದು ಮುಟ್ಟಿಸುವಂತದ್ದು ಅಂತ ಹೇಳುವಂತ ಪ್ರಶ್ನೆ ಅಷ್ಟೇ. ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳುವಂತ ಪ್ರಶ್ನೆ. ಮತ್ತೆ ಅಲ್ಲಿ ಇವರು ಇಟ್ಟಿಗೆ ಕೇಳ್ತಿದ್ರು. ನಾನು ಸಣ್ಣ ರಾಜಕೀಯ, ಇವರಷ್ಟು ದೊಡ್ಡ ನಾಯಕಲ್ಲ, ಸಣ್ಣ ನಾಯಕ. ನಾವು ಆ ಕಾಲದಿಂದಲೂ ಇಟ್ಟಿಗೆ ಸರ್, ದಯವಿಟ್ಟು ತಾವು ಬಹಳ ಚಿಕ್ಕದಿದ್ದಾಗ ಹೊಡಿದ್ದೀರಿ, ಈಗಲೂ ಬನ್ನಿ. ಇಟ್ಟಿಗೆಯ ಪೈಸಾ ಲೆಕ್ಕ ಕೂಡ ಅಲ್ಲಿದೆ. ಇಟ್ಟಿಗೆ ಇದೆ, ಪಿಲ್ಲರ್ ರೆಡಿ ಆಗಿದೆ. ದೇವರ ದಯದಲ್ಲಿ ರಾಮನ ದಯದಲ್ಲಿ ಎಲ್ಲಿಯಾದ್ರೂ ಅಧ್ಯಾದೇಶ ಆಯ್ತೋ, ಕೋರ್ಟ್ ಆರ್ಡರ್ ಆಯ್ತೋ, 6 ತಿಂಗಳ ಒಳಗೆ ವಿದಿನ್ 6 ಮಂತ್ ಅತ್ಯಂತ ಸುಂದರವಾಗಿರ್ತಕ್ಕಂಥ ರಾಮ ಮಂದಿರ ನಿರ್ಮಾಣ ಮಾಡತಕ್ಕಂಥ ಶಕ್ತಿ ವಿಶ್ವ ಹಿಂದೂ ಪರಿಷತ್ ಬಳಿ ಇದೆ, ನಮ್ಮ ಕಾರ್ಯಕರ್ತರ ಬಳಿ ಇದೆ, ಮತ್ತೆ ಅಲ್ಲಿರ್ತಕ್ಕಂಥ ಜನರ ಬಳಿ ಇದೆ ಅಂತ ಹೇಳಿಕೆ ನಾನು ರಾಘವೇಂದ್ರ ಅವರು ಇದೇ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈಗ ಜನರು ಕೂಡ ಹೇಳ್ತಿರೋದು ಅದನ್ನೇ. ಬಿಜೆಪಿಯವರು ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಇಂತಹ ಒಂದು ಜನರ ಭಾವನೆಗೆ ಸಂಬಂಧಪಟ್ಟಂತ ವಿಷಯಗಳನ್ನು ತಗೊಂಡು ಆಡಳಿತ ನಡೆಸ್ತಾ ಇದೆ ಅಥವಾ ಅವರ ಬೇಳೆಯನ್ನ ಬೇಳಿಸ್ಕೊಳ್ತಾ ಇದ್ದಾರೆ. ಇನ್ನು ಮೋದಿ ಸರ್ಕಾರವನ್ನು ತಗೊಂಡು ಜನರ ಅಕೌಂಟ್ಗೆ 15 ಲಕ್ಷ ಹಾಕ್ತೆ ಅಂತ ಹೇಳಿದ್ರು, ಎಲ್ಲ ಹಾಕಿದ್ರು. ಇನ್ನು ರಾಮ ಮಂದಿರ ವಿಚಾರಕ್ಕೆ ಸಂಬಂಧಿಸಿದಂತೆ ಚುನಾವಣೆಗಿಂತ ಮುಂಚೆ ಹೇಳಿದ್ರು ರಾಮ ಮಂದಿರ ಕಟ್ತೇವೆ ಅಂತ. ಹಾಗಾದ್ರೆ ಯಾಕೆ ಇದೆಲ್ಲ ಆಗ್ತಾ ಇಲ್ಲ ಅಂತ ನೋಡಿ, ನಿಮಗೆ ಕನ್ಫ್ಯೂಸ್ ಇರ್ಬೋದು. ನನ್ನ ಪ್ರಕಾರ ಜನರಿಗಿಲ್ಲ. ಯಾಕೆ ಹೇಳಿದ್ರೆ ಜನರಿಗೆ ಗೊತ್ತಿದೆ ಇದು ಕೋರ್ಟಲ್ಲಿ ಇದೆ, ಕೋರ್ಟಲ್ಲಿ ತೀರ್ಮಾನ ಇದೆ. ಮತ್ತು ಜನರು ಈಗ ವಾಟ್ಸಪ್, ಫೇಸ್ಬುಕ್ ಮತ್ತು ಪೇಪರ್ಗಳು ನಿರಂತರ ನೋಡ್ತಾ ಇದ್ದಾರೆ ಯಾವ ಹಂತಕ್ಕೆ ಬಂದಿದೆ ಅಂತೇಳಿ. ಜನರಿಗೆ ಕ್ಲಿಯರ್ ಇದೆ ಏನಂತ ಹೇಳಿದ್ರೆ, ಇದು ಇವರು ಹೇಳಿದಾಗೆ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗ್ತದ, ಅಧ್ಯಾದೇಶ ಆಗ್ತದ. ಮೊನ್ನೆ ಬಹಳ ಜನ, ದೇಶದ ಕೋಟಿ ಜನ ನೇರ ಪ್ರಸಾರದಲ್ಲಿ ನೋಡ್ತಿದ್ರು ಯಾವುದು ನಮ್ಮ ಸುಪ್ರೀಂ ಕೋರ್ಟಿನ ತೀರ್ಮಾನ. ಮಿಶ್ರಾ ಅವರು ಇದ್ದಂತ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಒಂದು ಹಂತಕ್ಕೆ ಖುಷಿ ಆಯ್ತು ನಮಗೆ, ಒಂದು ಹಂತಕ್ಕೆ ಒಂದು ರಿಸಲ್ಟ್ ಬಂತು ಅಂತ. ಮತ್ತೆ ಅವರು ಹೇಳಿದ್ರು ತ್ವರಿತ ವಿಚಾರಣೆ ಮಾಡಿ ನಾವು ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ರು. ಹಾಗಾಗಿ ಒಂದು ನೋಡಿ, ಒಂದು ಇರ್ಬೋದು, ನನ್ಗೆ ಗೊತ್ತಿಲ್ಲ, ಇದು ದೇವರ ಇಚ್ಛೆ ಕೂಡ ಇರ್ಬೋದು. ನಾನು ನಿಮ್ಮ ಮಾಧ್ಯಮದ ಒಮ್ಮೆಲೆ ಸಿಕ್ಕಿದ್ರೆ ನಮ್ಮ ಇನ್ನೊಂದು 10% ಜನ ಇದ್ದಾರೆ. 10% ಜನ, ನಾನು ಯಾರನ್ನು ಉಲ್ಲೇಖ ಮಾಡೋದಿಲ್ಲ, ಇನ್ನೂ 10% ಜನ ಈ ದೇಶದಲ್ಲಿ ಹಿಂದೂಗಳು ನಾಳೆ ನೋಡುವ ಅಂತವರಿದ್ದಾರೆ. ಅವರನ್ನು ಕೂಡ ಮನಸ್ಸು ಪರಿವರ್ತನೆ ಮಾಡತಕ್ಕಂಥ ರಾಮನ ಮನಸ್ಸಿನಲ್ಲಿ ಇರ್ಬೋದು. ಹಾಗಾಗಿ ಆ 10% ಜನರು ಬದಲಾಗಿ ಈ ದೇಶದಲ್ಲಿ ಚಂದವಾದ ದೇವಸ್ಥಾನ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ನೀನು ಉಡುಪಿಯಲ್ಲಿ ಕೂಡ 1 ವರ್ಷದ ಈಚೆಗೆ ಧರ್ಮ ಸಂಸತ್ತನ್ನ ಮಾಡಿದ್ರಿ, ರಾಮ ಮಂದಿರವನ್ನ ನಿರ್ಮಾಣ ಮಾಡ್ತೇವೆ ಅಂತ. ಅದು ವಿಶ್ವ ಹಿಂದೂ ಪರಿಷತ್ತಿಂದ. ಹಾಗಾದ್ರೆ ಯಾಕೆ ಮಾಡಲಿಲ್ಲ ಅಂತ, ಯಾಕೆ ಅದು ಆಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ? ನಾನು ಆ ಧರ್ಮ ಸಂಸತ್ತಲ್ಲಿ ಒಬ್ಬ ಬಳಸುವವನಾಗಿ ಇದ್ದವ ನಾನು ನೋಡಿದ್ದೇನೆ. ಈ ಉಡುಪಿಯ ಮಣ್ಣಿನಲ್ಲಿ ಸಾವಿರಾರು ಸಂತರು ಬಂದು ಉಡುಪಿಯ ಮಣ್ಣಿಗೆ ಅತ್ಯಂತ ಒಂದು ಸ್ಪರ್ಶ ಕೊಟ್ಟಂತ ನೋಡಿದ್ದೇನೆ. ಧರ್ಮ ಸಂಸತ್ತಲ್ಲಿ ತೀರ್ಮಾನ ಆದದ್ದು ಇಷ್ಟೇ, 100ಕ್ಕೆ 100 ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು. ನೀವು ಹೇಳಿದಾಗೆ ಕೋರ್ಟಿನ ಮೂಲಕ ಅಥವಾ ಸರ್ಕಾರದ ಮೂಲಕ ಅಂತ ಹೇಳುವಂತೆ ಧರ್ಮ ಸಂಸತ್ತಲ್ಲಿ ನಿರ್ಣಯ ಆಗಿದೆ. ಧರ್ಮ ಸಂಸತ್ತಲ್ಲಿ ನಿರ್ಣಯ ಆದ ನಂತರ ಮತ್ತಷ್ಟು ನಮ್ಮ ಆ ವಿಚಾರಣೆ ವೇಗ ಆಯಿತು ಅಂತ ನಾನು ಭಾವಿಸ್ತೇನೆ ಅಷ್ಟೇ. ಎಸ್ ಕಿಶನ್ ಅವರೇ, ಈಗ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ರಾಮ ಮಂದಿರ ತೀರ್ಪನ್ನ ತ್ವರಿತಗತಿಯಲ್ಲಿ ಕೊಡೋಕ್ ಆಗೋದಿಲ್ಲ. ಹಾಗಾದ್ರೆ ನಾನು ಕೇಳುವಂತ ಪ್ರಶ್ನೆ, ಈಗ 105 ಕೋಟಿ ಹಿಂದೂಗಳ ಭಾವನೆಗಿಂತ ಹೆಚ್ಚಾಗಿದಂತಹ ವಿಚಾರಣೆಗಳು ಬೇರೆ ಇದೆಯಾ, ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದು? ಅಲ್ಲ, ಕೋರ್ಟಿನ ನಿರ್ಣಯ ಮತ್ತು ನಿರ್ದೇಶನಗಳನ್ನ ಪ್ರಶ್ನೆ ಮಾಡ್ತಕ್ಕಂತ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ಇಲ್ಲ. ಕಾನೂನಿನ ಚೌಕಟ್ಟಿನೊಳಗೆ ಪ್ರಶ್ನೆ ಮಾಡ್ಬೇಕು ಹೊರತು ಅದು ಜನರಲ್ ಡಿಸ್ಕಷನ್ ಮಾಡ್ತಕ್ಕಂಥ ಬಹುಶಃ ವಕೀಲರು ಅದ್ರ ಬಗ್ಗೆ ಹೇಳ್ಬೋದು. ಬಹುಶಃ ನನ್ನ ಸೀಮಿತ ಜ್ಞಾನದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಕೋರ್ಟು ಯಾಕೆ ಕೊಡ್ಲಿಲ್ಲ ಅಂತಕ್ಕಂಥ ಡಿಸ್ಕಷನ್ ಮಾಡುವಂತದ್ದು ನಮ್ಮಲ್ಲಿ ಸಂಪ್ರದಾಯ ಅಲ್ಲ, ಕಾನೂನಿನಲ್ಲಿ ಅದಕ್ಕೆ ವ್ಯವಸ್ಥೆ ಇಲ್ಲ. ಅದೇಯನ್ನ ಸ್ಪೀಡಿ ಎನ್ಕ್ವೈರಿಗೆ ತ್ವರಿತ ಎನ್ಕ್ವೈರಿಗೆ ಕೋರ್ಟಿನ ಮುಂದೆ ಹಾಕ್ತಕ್ಕಂತ ಅವಕಾಶಗಳಿದೆ. ಅರ್ಜಿ ಸಲ್ಲಿಸ್ತಕ್ಕಂಥ ಸರ್ಕಾರ ಹಾಕಬಹುದು. ಸರ್ಕಾರ ಇವತ್ತು ಪ್ರಾಸಿಕ್ಯೂಷನ್ ಯಾರು? ಸರ್ಕಾರ ಅದಕ್ಕೆ ಹಾಕಬಹುದು. ತ್ವರಿತ ವಿಚಾರಣೆ ಮಾಡಬೇಕು ಅಂತಕ್ಕಂಥ ಅರ್ಜಿಯನ್ನು ಅದು ಎಲ್ಲಾ ಕೇಸ್ಗಳಲ್ಲೂ ಕೊಡ್ತಾರೆ. ಅದು ಲೋವರ್ ಕೋರ್ಟ್ ಅಲ್ಲೂ ಇದೆ, ಹೈಕೋರ್ಟ್ ಅಲ್ಲೂ ಇದೆ, ಸುಪ್ರೀಂ ಕೋರ್ಟ್ ಅಲ್ಲೂ ಇದೆ. ಅದಕ್ಕೆ ಅವಕಾಶ ಇದೆ. ಅದನ್ನ ಹಾಕ್ಬೇಕಾದವ್ರು ಯಾರು? ಒಂದು ಆ 3 ಜನ, ಅಥವಾ ಈ ಸಮಸ್ಯೆಯನ್ನ ಬಗೆಹರಿಸಲೇಬೇಕಂತಕ್ಕಂಥ ಏನು ಪಣ ತೊಟ್ಟಿರ್ಬೇಕಾಗಿದ್ದಂತ ಕೇಂದ್ರ ಸರ್ಕಾರ ಅಥವಾ ಮಧ್ಯಪ್ರದೇಶ ಸರ್ಕಾರ. ನನ್ಗೆ ಗೊತ್ತಿಲ್ಲ ಮಧ್ಯಪ್ರದೇಶ ಸರ್ಕಾರ ಅಲ್ಲಿ ಪಾರ್ಟಿ ಹೌದಾ ಅಲ್ವೋ ನನ್ಗೆ ಗೊತ್ತಿಲ್ಲ. ನಾನು ಹೇಳಲಿಕ್ಕೆ ಹೋಗುದಿಲ್ಲ, ನನ್ಗೆ ಗೊತ್ತಿಲ್ಲ. ಉತ್ತರ ಪ್ರದೇಶ ಸರ್ಕಾರ ಅಲ್ಲಿ ಪಾರ್ಟಿ ಹೌದಾ ಅಲ್ವಾ ನನ್ಗೆ ಗೊತ್ತಿಲ್ಲ. ಹೌದಾಗಿದ್ರೆ ಇಲ್ಲಿ ಕಾನೂನಿನ ಸಮಸ್ಯೆ ಇದೆ, ಇದರ ಬಗ್ಗೆ ಡೈರೆಕ್ಷನ್ ಕೊಡಿ, ಸ್ಪೀಡಿ ಇದನ್ನ ಮಾಡಿ ಅಂತಕ್ಕಂಥ ಕೇಳ್ತಕ್ಕಂಥ ವ್ಯವಸ್ಥೆ ಈ 5 ಜನರಿಗಿದೆ. ಉತ್ತರ ಪ್ರದೇಶ ಸರ್ಕಾರ ಹೌದಾಗಿದ್ರೆ ಮಾತ್ರ, ಅಲ್ದಿದ್ರೆ ಇಲ್ಲ. ಕೇಂದ್ರ ಸರ್ಕಾರ ಮತ್ತು ಆ 3 ಜನ ಕೇಳಲಿಕ್ಕೆ, ಅದ್ರ ರಿವಿಷನ್ ಪಿಟಿಷನ್ ಹಾಕ್ಲಿಕ್ಕಲ್ಲ, ಇದನ್ನ ಹಾಕ್ಲಿಕ್ಕೆ ಅಷ್ಟು ಹಾಕಿ ಕೇಳಬಹುದು. ಅದನ್ನು ಕೇಳ್ತಾ ಇಲ್ಲ.
ಅದನ್ನು ಜನಸಾಮಾನ್ಯರು ಡಿಸ್ಕಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಮಾಡಬಾರದು ಸಹಿತ. ಈ ದೇಶದ ಸಂವಿಧಾನವನ್ನು ಗೌರವಿಸ್ತಕ್ಕಂಥ ನಾವು ಸುಪ್ರೀಂ ಕೋರ್ಟ್ನ ವಿಷಯಗಳ ಬಗ್ಗೆ ಏನೋ ಕೇವಲವಾಗಿ ಯಾಕೆ ಕೊಡ್ಲಿಲ್ಲ ಇವರು ಜಡ್ಜರು ಸರಿ ಇಲ್ಲ ನಾವು ಮಾತನಾಡಬಾರದು, ಅದನ್ನು ಅಲ್ಲಿಯೇ ಆ ಕಾನೂನಿನ ವ್ಯಾಪ್ತಿಯಲ್ಲಿ ಅಲ್ಲಿಯೇ ಪ್ರಶ್ನೆ ಮಾಡಬೇಕು, ಅವಕಾಶ ಇದೆ. ಅದು ಸಾರ್ವಜನಿಕ ಅಭಿಪ್ರಾಯಗಳಾಗಿ ಇದಲ್ಲ, ಅದು ಕಾನೂನಿನ ಅಭಿಪ್ರಾಯ, ಕೋರ್ಟ್ ಅಭಿಪ್ರಾಯ. ನಾವು ಕೋರ್ಟ್ನ ಮುಂದೆ ಮಂಡನೆ ಜಡ್ಜ್ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಕೇಸ್ ಇದ್ರೆ ಜಡ್ಜ್ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳ್ತಕ್ಕಂಥ ಅಧಿಕಾರ ಸಹಿತ ನಮ್ಗೆ ಕಕ್ಷಿಗಾರನಿಗೆ ಅಥವಾ ಯಾರೇ ಒಬ್ಬನಿಗಿದೆ ಅಲ್ವಾ, ಆ ಜಡ್ಜಿ ಪೀಠದ ಮೇಲೆ ಆಗುದಿಲ್ಲ, ಅವ್ನು ಬೇರೆ ಕಡೆ ಕೇಳ್ತಕ್ಕಂಥ ಅಧಿಕಾರ ಇದೆ. ಎಲ್ಲ ಅಧಿಕಾರಗಳನ್ನು ಸಂವಿಧಾನ ನಮ್ಗೆ ಕಲ್ಪಿಸಿದೆ, ಅದನ್ನು ಉಪಯೋಗಿಸ್ತಾ ಇಲ್ಲ. ಯಾಕೆ? ಬಹುಶಃ ಜನರನ್ನು ನಾವು ಎಜುಕೇಟ್ ಮಾಡ್ತಾ ಇಲ್ವಾ? ಬಹುಶಃ ನಮ್ದು ಒಂದು ತಪ್ಪಿರ್ಬೋದು, ಕಾಂಗ್ರೆಸ್ ಪಕ್ಷದ್ದು ಒಂದು ತಪ್ಪಿರ್ಬಹುದು ನನ್ನ ಲೆಕ್ಕ. ಯಾಕೆ ಕೇಳಿದ್ರೆ ಇದೆಲ್ಲ ಅವಕಾಶಗಳಿದೆ, ಈ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಜನಜಾಗೃತಿ ಮೂಡಿಸ್ತಾ ಇದ್ದಂತ ತಪ್ಪು ನಮ್ದಾಗಿರ್ಬೋದು, ಅದನ್ನ ಮಾಡ್ತೇವೆ. ಎಸ್ ವಿಜಯ್ ಅವರೇ, ಹಾಗಾದ್ರೆ ಈ ಹಿಂದೆ ಇರುವಂತಹ ಏನು ಮಿಶ್ರಾ ಅವರ ನ್ಯಾಯಮೂರ್ತಿ ಆಗಿದ್ರು, ಅಲ್ಲಿ ಜಡ್ಜ್ಮೆಂಟ್ ಅನ್ನು ಕೊಡ್ತಾ ಇದ್ರು, ಅವ್ರು ಹೇಳಿದ್ರು ತ್ವರಿತಗತಿಯಲ್ಲಿ ಮಾಡಬೇಕು ಅಂತ. ಪ್ರಸ್ತುತ ಈಗ ಬಂದಿರುವಂತಹ ಗೋಗೊಯ್ ಅವರು ಹೇಳ್ತಾರೆ ತ್ವರಿತಗತಿಯಲ್ಲಿ ಮಾಡೋಕ್ ಆಗೋದಿಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ತೀರ್ಪನ್ನು ಕೊಡುವಂತಹ ಕೆಲವೊಂದು ವಿಷಯಗಳು ಇವೆ, ಅದ್ರ ಬಗ್ಗೆ ಗಮನ ಕೊಡಬೇಕು, ಹಾಗಾಗಿ ಜನವರಿ ನಂತರ ನಾವು ತೀರ್ಮಾನವನ್ನು ತಗೊಳ್ತೇವೆ ಅಂತ. ನಾನು ಕೇಳುವಂತ ಪ್ರಶ್ನೆ ಅಂತ ಹೇಳಿದ್ರೆ, ಈಗ 105 ಕೋಟಿ ಜನರ ಭಾವನೆಗಳಿಗಿಂತ ಅಂತಹ ಒಂದು ವಿಚಾರಣೆ ಯಾವುದಿದೆ ಅನ್ನುವಂಥದ್ದು. ನೋಡಿ, ರಂಜನ್ ಗೊಗೊಯ್ ಅವರು ಕೊಟ್ಟಿರ್ಬೋದು ಈ ತರ ಜನವರಿಯಲ್ಲಿ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡ್ತೇವೆ ಅಂತ. ನಾನು ಒಂದು ಹೇಳುದು, ಈಗ ಇಬ್ರು ರಾಜಕೀಯ ಪಕ್ಷದವರು ಮಾತಾಡಿದ್ರು. ಇಲ್ಲಿ ಏನಾಗ್ತಾ ಇದೆ, ಈಗ ಇಲ್ಲಿ 3 ಪಾರ್ಟಿಗಳಿದ್ದಾರೆ. ಒಂದು ಹಿಂದೂ ಮಹಾಸಭಾದವರು, ಇನ್ನೊಂದು ಸುನ್ನಿ ವಕ್ಫ್ ಬೋರ್ಡ್, ಹಾಗೆ ನಿರ್ಮೋಹಿ 3 ಜನ. ಇವರು ರಾಮ ಮಂದಿರಕ್ಕೋಸ್ಕರ ಇವರು ಹೋರಾಡ್ತಾ ಇರೋರು, ಸರಿಯಾ? ಹಾಗಾದ್ರೆ ಎಲ್ಲ ಕೋರ್ಟ್ ಡಿಸಿಷನ್ಸ್ ಮೇಲೆ ನಾವು ವೇಟ್ ಮಾಡ್ತಾ ಇದ್ದೇವೆ ಅಂತ ಕಾಂಗ್ರೆಸ್ ಅವರಾಗ್ಲಿ ಇವರು ಇಬ್ರು ಹೇಳ್ತಾ ಇದ್ದಾರೆ. ಕೋರ್ಟ್ ಡಿಸಿಷನ್ ಮೇಲೆ ನಾವು ವೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳೋದಾದ್ರೆ ಯಾಕೆ ಇವರು ರಾಜಕೀಯ ಉದ್ದೇಶಕ್ಕೋಸ್ಕರ ಆ ಒಂದು ರಾಮ ಮಂದಿರದ ಬಗ್ಗೆ ಕೋರ್ಟ್ ಎಲ್ಲ ನೋಡ್ಕೊಳ್ಳಿ, ಇವರು ಅದ್ರ ಸುದ್ದಿನೇ ಮಾತಾಡೋದು ಬೇಡ ಅಲ್ವಾ? ಕೋರ್ಟ್ ಹೇಳ್ತದೆ ಅಂತ ಇವರು ಕಾಂಗ್ರೆಸ್ನವರು ಹೇಳ್ತಾರೆ, ಕೋರ್ಟ್ ಡಿಸಿಷನ್ ಗೆ ನಾವು ಬೆಲೆ ಕೊಡ್ಬೇಕಂತ ಬಿಜೆಪಿ ಅವರು ಹೇಳ್ತಾರೆ. ಅವರು ಯಾವುದೇ ಅಧ್ಯಾದೇಶವನ್ನ ತರ್ಲಿಕ್ಕೂ ಕೂಡ ತಯಾರಿಲ್ಲ ಅಂತ ಹೇಳಿದ ಮೇಲೆ ಅವರಿಗೆ ಅವರ ರಾಜಕೀಯ ಇದಕ್ಕೆ ಇಫೆಕ್ಟ್ ಬೀಳ್ತದೆ ಅನ್ನೋ ಒಂದೇ ಉದ್ದೇಶದಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂತ ನಾನು ಹೇಳುದು. ಯಾಕಂತ ಹೇಳಿದ್ರೆ ನನ್ನ ವಿಚಾರ ಪ್ರಕಾರ ಈಗ ಬಿಜೆಪಿ ಅವರು ಕೂಡ ಸುಗ್ರೀವಾಜ್ಞೆಯನ್ನ ಜಾರಿಗೆ ತಗೊಂಡ್ ಬಂದ್ರೆ, ಅಕಸ್ಮಾತ್ ತಗೊಂಡ್ ಬಂದ್ರೆ ಅವರಿಗೆ ಅಲ್ಲಿ ಅಲ್ಪಸಂಖ್ಯಾತರ ಓಟಿನ ಇಫೆಕ್ಟ್ ಬೀಳ್ಬಹುದು ಅನ್ನುವ ಕೂಡ ಒಂದು ಭಾವನೆ ಕೂಡ ಇರ್ಬೋದಲ್ವಾ ಅಂತ. ಬಿಜೆಪಿ ಅವರ ಭಾವನೆ ಆ ತರ ಕೂಡ ಇರ್ಬೋದು. ಅಲ್ಲಿ ಇಫೆಕ್ಟ್ ಬಿದ್ರೆ ನಮ್ಗೆ ಇಲೆಕ್ಷನ್ ಗೆ ತೊಂದರೆ ಆಗ್ಬಹುದು. ಯಾಕೆ ನಾವು ಸುಮ್ಮನೆ ಸುಪ್ರೀಂ ಕೋರ್ಟ್ ಮೇಲೆ ಹಾಕಬಾರ್ದು? ಹಿಂದೂಗಳ ಭಾವನೆ ಯಾರಿಗೂ ಬೇಕಾಗ್ಲಿಲ್ಲ. ನಾನು ಒಬ್ಬ ಹಿಂದೂ ಆಗಿ ಹೇಳ್ತೇನೆ, ಹಿಂದೂಗಳ ಭಾವನೆ 105 ಕೋಟಿ ಹಿಂದೂಗಳ ಭಾವನೆ ಇಲ್ಲಿ ಬೇಕಾಗ್ಲಿಲ್ಲ. ರಾಜಕೀಯ ಪಕ್ಷದವರಿಗೆ ಸುಮ್ಮನೆ ಕೋರ್ಟಿನ ಡಿಸಿಷನ್ ಬಂದ್ರೆ ಕೋರ್ಟ್ ಮೇಲೆ ಹಾಕ್ತಾರೆ, ಇಲ್ಲ ತಮ್ಮ ಮೇಲೆ ಯಾವುದೇ ರೀತಿ ಅಪವಾದ ಬರಬಾರ್ದು, ತಮ್ಮ ವೋಟ್ ಬ್ಯಾಂಕಿಗೆ ಯಾವುದೇ ರೀತಿ ಇಫೆಕ್ಟ್ ಬೀಳಬಾರ್ದು. ಹಾಗಾದ್ರೆ ಇವ್ರು ಯಾಕೆ ಆ ಒಂದು ರಾಮನ ಹೆಸರು ಹೇಳ್ಕೊಂಡು ಇವ್ರು ರಾಜಕೀಯ ಯಾಕೆ ಮಾಡ್ಬೇಕು? ನಾನು ಹೇಳುದು ಇದಕ್ಕೆ ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲಲ್ಲ. ಇವ್ರು ರಾಜಕೀಯ ಬೇರೆ ವ್ಯವಸ್ಥೆಯಲ್ಲೇ ಮಾಡ್ಕೊಳ್ಳಿ. ಇಲ್ಲಿ 3 ಪಾರ್ಟಿ, ಇವರು ಬಿಜೆಪಿ ಅವರಾಗ್ಲಿ ಅಥವಾ ಕಾಂಗ್ರೆಸ್ ಅವರಾಗಿ ಪಾರ್ಟಿ ಅಲ್ಲಲ್ಲ, ಪಾರ್ಟಿ ಇವರಲ್ಲ. ಹಾಗಾದ್ರೆ ಬಿಟ್ಬಿಡ್ಲಿ, ಇವ್ರು ಯಾಕೆ ಅದ್ರ ಬಗ್ಗೆ ಹೇಳ್ಬೇಕು? ಇವರು ಅದ್ರ ಬಗ್ಗೆ ಹೇಳಿದ್ಮೇಲೆ ಅದ್ರ ಮೇಲೆ ಏನಾದ್ರು ಇವ್ರ ಕೈಯಲ್ಲಿ ಏನಾಗ್ತದೆ ಆ ಪ್ರಯತ್ನವನ್ನ ಮಾಡ್ಬೇಕು. ಅದು ಮಾಡ್ತಾ ಇಲ್ಲ, ಸುಮ್ಮನೆ ಹೇಳಿಕೆ ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಮೇಲೆ ಬಿಟ್ಟಿದ್ದಾರೆ ಯಾರು? ಬಿಜೆಪಿ ಅವರು. ಸುಪ್ರೀಂ ಕೋರ್ಟ್ ಹೇಳಿದೆ ನಾವೆಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ರಾಘವೇಂದ್ರ ಅವರು, ಹಾಗಾದ್ರೆ ಈಗ ಎಕ್ಸಾಕ್ಟ್ ಆಗಿರೋ ಪಾಯಿಂಟ್ ಅನ್ನ ಹೇಳಿ, ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಇರುವಾಗ ಹೇಳಿ. ಸುಪ್ರೀಂ ಕೋರ್ಟಿನ ಇವರು ಹೇಳಿದ್ರಲ್ಲ, ಪ್ರಶ್ನೆ ಮಾಡಬಾರ್ದಿಲ್ಲ. ಇವತ್ತು ಜನಸಾಮಾನ್ಯನಲ್ಲಿ ಒಂದು ಪ್ರಶ್ನೆ ಇದೆ, ಇದನ್ನು ಕೇಳುವಂತ ಹಕ್ಕು ನನ್ನಂತ ಟಾರ್ಗೆಟ್ ಇದೆ. ನೋಡಿ, ಇದೇ ಸುಪ್ರೀಂ ಕೋರ್ಟ್ ಮಧ್ಯರಾತ್ರಿ ಕೇಸನ್ನು ತಗೊಳ್ತದೆ. ಅದು ಕರ್ನಾಟಕ ರಾಜ್ಯದ, ಅದು ಕಾಂಗ್ರೆಸ್ ಹಾಕ್ಲಿ ಯಾರೇ ಹಾಕ್ಲಿ, ಯಾವುದೇ ಒಂದು ಇದ್ರ ಅದು ಯಾಕೆ ಅವನ ಹೆಸರು ಬರಲ್ಲ ನನಗೆ, ಯಾಕೂಬ್ ಮೆನನ್, ಅವನನ್ನ ಗಲ್ಲಿಗೇರಿಸುವಾಗ ಎಂತದ್ರಿ ಈ ದೇಶದಲ್ಲಿ ಮರುದಿವಸ ಇಡೀ ಅಲ್ಲೋಲ ಕಲ್ಲಲಾಗಿ ದೇಶದಲ್ಲಿ ಮುಳುತ್ತಿತ್ತ? ಮಾಡ್ಲಿಲ್ಲ ತಾನೇ? ಮಧ್ಯರಾತ್ರಿ ಇದೇ ಸುಪ್ರೀಂ ಕೋರ್ಟ್ ಮಾಡ್ಲಿಲ್ವಾ? ಓಹೋ, ಅಂತ ಸಮಸ್ಯೆ ಅಂದ್ರೆ ಇದು ನಾನು ಬಹಳ ದೊಡ್ಡ ಪ್ರಶ್ನೆ ಮಾಡುವಂತದಲ್ಲ, ಜನಸಾಮಾನ್ಯರಲ್ಲಿ ಇದು ಪ್ರಶ್ನೆ ಇದೆ. ಅವನ ಮನಸ್ಸಿಗೆ ಅನಿಸ್ತದೆ, ಅಯ್ಯೋ ಮರ್ರೆ, ಇದು ಮಧ್ಯರಾತ್ರಿ ಇವರು ಯಾಕೂಬ್ ಮೆನನ್ ವಿಷಯವನ್ನ ಚರ್ಚೆ ಮಾಡ್ತಾರೆ, ಮಧ್ಯರಾತ್ರಿ ಕರ್ನಾಟಕ ರಾಜ್ಯ ಸರ್ಕಾರ 5 ದಿವಸ ಕೊಡ್ಬೇಕಾ? ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿ ನಾವು ಸೆಲ್ಯೂಟ್ ಅದಕ್ಕೆ, ಅದ್ರಲ್ಲಿ ಪ್ರಶ್ನೆ ಇಲ್ಲ. ಬಟ್ ಚಿಂತನೆ ಮಾಡ್ಬೇಕು ತಾನೆ, ಅದು ಕೂಡ ಒಂದು ಜನಸಾಮಾನ್ಯ ಆಲೋಚನೆ ಮಾಡ್ಬೇಕು ತಾನೆ. ಸಲ್ಲಿಸಬಹುದಲ್ಲ.
ಈ ದೇಶವನ್ನು ಆಳ್ತಕ್ಕಂಥ ರಾಜಕೀಯ ಪಕ್ಷವಾಗಿ ಸುಭದ್ರ ಸರ್ಕಾರ ನೀಡಿದೆ ಅಂತಕ್ಕಂಥ ಹೇಳಿಕೆಗಳು ನೀಡ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಯಾಕೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಾರದು? ಯಾಕೆ ಬಿಡುವುದು ಅಲ್ಲ, ಜನರ ಪರವಾಗಿ ಬಿಜೆಪಿಯವರು ಧ್ವನಿ ಎತ್ತಾ ಇದ್ದಾರೆ. ಒಂದು ಅರ್ಜಿ ಸಲ್ಲಿಸಿಲ್ಲ. ಎಫಿಡವಿಟ್ ಗಳನ್ನ ಹಾಕ್ತಕ್ಕಂಥ ಅಧಿಕಾರ ಎಲ್ಲರಿಗೂ ಇದೆ. ಎಫಿಡವಿಟ್ ಗಳನ್ನ ಹಾಕಬಹುದು. ಸರ್, ಈಗ ನಾನು ವಿಷಯ ಅದೇ ಹೇಳಿದಲ್ಲ, ಅಂದ್ರೆ ಇವತ್ತು ಜನಮಾನಸದಲ್ಲಿ ಅದು ಚರ್ಚೆ ಇದೆ ಅಂತ. ಸುಪ್ರೀಂ ಕೋರ್ಟ್ ಹೇಳಿದ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಈಗ ಅಯ್ಯಪ್ಪನ ತೀರ್ಮಾನವನ್ನು ಕೊಟ್ಟಿದೆ. ಈ ರೀತಿ ಮಹಿಳೆಯರು ಪ್ರವೇಶ ಮಾಡಬಹುದು ಅಂತ. ಕೇರಳ ರಾಜ್ಯದಲ್ಲಿ ದೊಡ್ಡ, ಇವತ್ತು ಕೇರಳದಲ್ಲಿ ಕಿಶನ್ ರೆಡ್ಡಿ ಅವರೇ, ನಾವು ಒಟ್ಟಾಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದೇವೆ. ಮತ್ತೆ ಅದು ಸುಪ್ರೀಂ ಕೋರ್ಟಿನ ತೀರ್ಮಾನದ ವಿರುದ್ಧ ಅಲ್ವಾ? ಸುಪ್ರೀಂ ಕೋರ್ಟಿನ ತೀರ್ಮಾನದ ವಿರುದ್ಧ ಅಲ್ವಾ? ಅಂದ್ರೆ ಕಮ್ ಟು ದಿ ಪಾಯಿಂಟ್. ಅಂದ್ರೆ ಕೆಲವು ವಿಚಾರಗಳು ನಮ್ಗೆ ಒಪ್ಪುತ್ತೆ ಅಂತ ಸುಪ್ರೀಂ ಕೋರ್ಟ್ ಒಪ್ಪುದಿಲ್ಲ, ನಮ್ಗೆ ಅದ ಬೇಸರ ಆಗ್ತದೆ. ಕೆಲವು ಅಂದ್ರೆ ಇವತ್ತು ಅಲ್ಲಿ ಭಾವನೆಗಳನ್ನ ಜನರು ತೋರ್ಪಡಿಸಿದ್ದಾರೆ. ಕಾನೂನನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಕೇರಳ ಸರ್ಕಾರ ಮಾಡಿದೆ. ರೆಸ್ಪೆಕ್ಟಿವ್ ಗವರ್ಮೆಂಟ್, ಅದು ಭಾರತ ಕಾಂಗ್ರೆಸ್, ಬಿಜೆಪಿ, ಕಮ್ಯುನಿಸ್ಟ್, ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೇನೆ. ಈಗ ಕೇರಳದಲ್ಲಿ ಕೊಟ್ಟಿರುವಂತಹ ತೀರ್ಪಿನ ಬಗ್ಗೆ ಈಗ ಬಿಜೆಪಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಅಸಹ್ಯವೋ ನಮ್ಗೆ ಗೊತ್ತಿಲ್ಲ, ಕಾಂಗ್ರೆಸ್ ಅವರು ಹೋರಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಹೇಳುವ ಪ್ರಕಾರ ರಾಮ ಮಂದಿರ ವಿಚಾರದಲ್ಲಿ ನೀವು ಬಿಜೆಪಿ ಅವರನ್ನ ಯಾಕೆ ತರ್ತೀರಾ? ಕಾಂಗ್ರೆಸ್ ಅವರು ಸೇರ್ಕೊಂಡು ಮಾಡ್ಬೋದಲ್ಲ? ಬಿಜೆಪಿ ಅವರೇ ಮಾಡ್ಬೇಕಲ್ಲ. ಇವತ್ತು ಸರ್ಕಾರ ಕಾಂಗ್ರೆಸ್ ಇದ್ದಲ್ಲ ಸ್ವಾಮಿ. ಇದಕ್ಕಿಂತ ಮುಂಚೆ 10 ವರ್ಷ ಸರ್ಕಾರ ನಿಮ್ದಿತ್ತು, ಅವಾಗ ಏನ್ ಮಾಡಿದ್ರಿ ಅಂತ? ಅಲ್ಲ, ಏನ್ ಮಾಡಿ ಕಟ್ಲಿಕ್ಕೆ ಹೊರಟವ್ರು, ಏನ್ ಮಾಡಿದ್ರು? ಕಟ್ತೇವೆ ಅಂತ ಹೊರಟವರು, ಕಟ್ತೇವೆ ಅಂತ ಹೊರಟವರು. ಇವ್ರು ಏನ್ ಮಾಡಿ ಸ್ವಾಮಿ, ಇವರಿಗೆ ಮಸೀದಿ ಒಡಿಲಿಕ್ಕೆ ಅವಕಾಶ ಇದೆ, ಮಸೀದಿ ಕಟ್ಲಿಕ್ಕೆ ಅವಕಾಶ ಇಲ್ಲ, ಮಂದಿರ ಕಟ್ಲಿಕ್ಕೆ ಇಲ್ವಾ? ಅದೇ ಮಂದಿರವನ್ನ ನೆಲಸ ಮಾಡ್ತಕ್ಕಂಥವ್ರು ಇವರು. ಅಲ್ಲ, ನನಗೆ ಬಹಳಷ್ಟು ಗೌರವಾದರಗಳಿದೆ, ನಾನು ಕಮೆಂಟ್ ಮಾಡುದಿಲ್ಲ. ಲಾಲ್ ಕೃಷ್ಣ ಅದ್ವಾನಿ ಅವರ ಬಗ್ಗೆ ನಾನೇನು ಮಾತನಾಡ್ಲಿಕ್ಕೆ ಹೋಗುದಿಲ್ಲ. ಸರಿ ತಪ್ಪಿನಗಳ ಬಗ್ಗೆ ನನ್ನ ಗೌರವಾದರಗಳೊಂದಿಗೆ ನನ್ನ ಕಮೆಂಟ್ಸ್ ಅಷ್ಟೇ, ಅವ್ರನ್ನ ಬಿಟ್ಟು ಹೊರತುಪಡಿಸಿ ನನ್ನ ಕಮೆಂಟ್ಸ್. ಯಾಕಂತ ಹೇಳಿದ್ರೆ ನಾನು ಗೌರವಿಸ್ತೇವೆ, ಅದು ಬೇರೆ. ಈ ರಾಷ್ಟ್ರದ ಒಬ್ಬ ಇವತ್ತು ಜೀವಿತವಿರ್ತಕ್ಕಂಥ ಅತ್ಯುನ್ನತ ನಾಯಕ, ಅವ್ರ ಬಗ್ಗೆ ನನ್ನ ಕಮೆಂಟ್ಸ್ ಇಲ್ಲ. ಅವರ ದಿನಗಳಲ್ಲಿ ಅವರ ಅಧಿಕಾರದಲ್ಲಿ ಇರ್ತಕ್ಕಂಥ ಅವ್ರು ಹೋರಾಟ ಮಾಡಿದ್ರು. ಸೊ ಅವರ ಹೋರಾಟಗಳಿಗೆ ನಮ್ದು ಕಮೆಂಟ್ಸ್ ಇಲ್ಲ, ಬೇರೆ ಪಕ್ಷದ ನೆಲೆಯಲ್ಲಿ ಕಮೆಂಟ್ಸ್ ಮಾಡುವ. ಸೊ ಆ ಗೌರವಗಳನ್ನ ಇಟ್ಕೊಂಡೆ ನಾನು ಹೇಳ್ತಾ ಇದ್ದೇನೆ. ಇವತ್ತು ಅದನ್ನು ಒಡಿಲಿಕ್ಕೆ ಹೋಗ್ತಕ್ಕಂಥವ್ರು ಕಟ್ತಕ್ಕಂಥ ಫೋರ್ಸ್ ಅನ್ನು ಅಷ್ಟೇ ಮಾಡಬಹುದು. ಕಟ್ಲಿಕ್ಕೆ ಪರ್ಮಿಷನ್ ಸಿಕ್ಕುದು ಒಂದು ಹಂತ, ಕಟ್ಟುವ ಪೂರ್ವಭಾವಿ ಸಿದ್ಧತೆಗಳನ್ನ ಮಾಡ್ಕೊಳ್ಬಹುದಲ್ಲ, ಮಾಡ್ಕೊಳ್ಳಿಲ್ಲ. ಯಾವ ಸಿದ್ಧತೆಗಳು ಇಲ್ಲ. ಬನ್ನಿ ನನ್ ಜೊತೆ ನಾನು ಕರ್ಕೊಂಡು ಹೋಗ್ತೇನೆ, ಅವ್ರನ್ನ ಜೊತೆ ಸೇರ್ಸ್ಕೊಂಡು ಹೋಗುವ. ಯಾಕಂತ ಹೇಳಿದ್ರೆ ಅವರೆಲ್ಲ ಗೊತ್ತಿದ್ದವ್ರು, ಎಲ್ಲಿಯೂ ಪೂರ್ವ ಸಿದ್ಧತೆಗಳಿಲ್ಲ. ಓಕೆ ಸರ್, ಕಡೆಯದಾಗಿ ವಿಜಯ್ ಅವರೇ, ಈಗ ರಾಮ ಮಂದಿರದ ಬಗ್ಗೆ ಸುಪ್ರೀಂ ಕೋರ್ಟ್ನ ನಿಲುವು ಏನಾಗಿರುತ್ತೆ? ತ್ವರಿತಗತಿಯಲ್ಲಿ ಬೇಡ, ಜನವರಿಗೆ ಮುಂದೂಡಿರುವಂಥದ್ದು. ಹಾಗಾದ್ರೆ ಮುಂದಿನ ದಿನದಲ್ಲಿ ಸುಪ್ರೀಂ ಕೋರ್ಟ್ನ ಬೆಳವಣಿಗೆ ಯಾವ ರೀತಿ ಇರುತ್ತೆ ಅಂತ? ಸುಪ್ರೀಂ ಕೋರ್ಟಿನ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಏನೀಗ 3 ಪಾರ್ಟಿಯವ್ರದ್ದು, ಈಗ ರಾಘವೇಂದ್ರ ಕಿಣಿ ಅವರು ಹೇಳಿದ್ರು, ಅಲ್ಲಿ 1/3 2.77 ಎಕರಲ್ಲಿ ಏನು ಆಲ್ರೆಡಿ ಇದು ಅಲಾಟ್ ಆಗಿದೆ, ಅದರಲ್ಲಿ 1/3 ಒಬ್ರೊಬ್ಬರಿಗೆ ಬರ್ತದೆ. ಅದರ ಪ್ರಕಾರ ಏನು ಮಾಡಬೇಕು ಅದು ಡಿಸಿಷನ್ ಕೊಡ್ಬೋದು ಸುಪ್ರೀಂ ಕೋರ್ಟ್. ಹಾಗೆ ಇನ್ನೊಂದು ರಾಘವೇಂದ್ರ ಕಿಣಿ ಅವರು ಹೇಳಿದ್ರು, ಶಬರಿಮಲೆ ವಿಚಾರವಾಗಿ ಕೂಡ ಒಂದು ವಿಷಯ ಹೇಳಿದ್ರು. ಏನಂತ ಹೇಳಿದ್ರೆ, ಶಬರಿಮಲೆ ವಿಷಯದಲ್ಲಿ ಕೂಡ ಸುಪ್ರೀಂ ಕೋರ್ಟಿನ ವಿರುದ್ಧವಾಗಿ ನಡ್ಕೊಳ್ಳಿಲ್ವಾ ಅಂತ ಹೇಳಿ. ನಾನು ಅಲ್ಲೂ ಕೂಡ ರಾಜಕೀಯ ಆಗ್ತಾ ಇದೆ ಅಲ್ಲ, ರಾಜಕೀಯ ಅಂತ ಹೇಳುದು ಅಲ್ಲೂ ಕೂಡ ಕೇರಳ ಸರ್ಕಾರ ಕೂಡ ಮಾಡ್ತಾ ಇದೆ. ಈಗ ಶಬರಿಮಲೆ ವಿಷಯ ತಕೊಂಡ್ರೆ ಅಲ್ಲಿ ಒಂದು 5 ಡೇಸಿಗೆ ಮೊನ್ನೆ ಮಂದಿರ ಓಪನ್ ಮಾಡ್ಲಿಕ್ಕಿದ್ದು, ಅಲ್ಲಿ ಸುಗ್ರೀವಾಜ್ಞೆ ಹೊರಡಿಸಬಹುದಿತ್ತಲ್ಲ ಸರ್ಕಾರ. ಯಾಕಂದ್ರೆ 5 ಡೇಸಿಗೆ ಏನು ಸಮಸ್ಯೆ ಇದ್ದಿಲ್ಲಲ್ಲ, ಹೊರಡಿಸಬಹುದಿತ್ತು. ಅಲ್ಲಿ ಅಷ್ಟೆಲ್ಲ ಗಲಾಟೆ ಆಗೋ ಚಾನ್ಸಸ್ ಇರ್ಲಿಲ್ಲ. ಯಾಕೆ ಹೊರಡಿಸ್ಲಿಲ್ಲ? ಯಾಕಂದ್ರೆ ಅವರಿಗೆ ಹಿಂದೂಗಳ ಮನಸ್ಸಿಗೆ ನೋವು ಮಾಡುವ ಉದ್ದೇಶ ಅವ್ರ ಹತ್ರ ಇತ್ತು. ಓವರ್ ಆಲ್ ಇಲ್ಲಿ ಸಫರ್ ಆಗ್ತಾ ಇರುವುದು ಹಿಂದೂಗಳೇ. ಉದ್ದೇಶ ಯಾರದು? ರಾಜಕೀಯ ಉದ್ದೇಶಕ್ಕೆ ಅವ್ರು ಇದ್ ಮಾಡ್ತಾರೆ. ಯಾರಿಗೂ ಆ ಒಂದು ಹಿಂದೂಗಳ ಮನೋಭಾವನೆ, ಹಿಂದೂಗಳ ಮನಸ್ಸಿನ ಬಗ್ಗೆ ಒಂದು ನಿಮ್ಮ ಮಾತಿನ ಮಧ್ಯ ಖಂಡಿತ ಅವಕಾಶ ಆಡಿದೆ. ನನಗೇನು ನನ್ನ ಸರ್ಕಾರ ಅಲ್ಲ, ನನ್ನ ಪಕ್ಷ ಸರ್ಕಾರ ಅಲ್ಲ ಅಲ್ಲಿರೋ, ಅಥವಾ ನಾವು ಅದಕ್ಕೆ ವಿರೋಧ ಸರ್ಕಾರ. ಆದರೆ ಸುಪ್ರೀಂ ಕೋರ್ಟ್ನ ಆದೇಶದ ವಿರುದ್ಧ ಆದ್ಯಾದೇಶವನ್ನು ಹೊರಡಿಸಬೇಕಾದ್ರೆ ಅದು ಕೇಂದ್ರ ಸರ್ಕಾರ ಹೊರಡಿಸಬೇಕು ಹೊರತು ರಾಜ್ಯ ಸರ್ಕಾರ. ಒಂದ್ ನಿಮಿಷ ನಾನು ನಿಮ್ಮ ಇದಕ್ಕೆ ಡಿಸ್ಪ್ಯೂಟಿಗೆ ಅಲ್ಲ, ನನ್ನ ನಾಲೆಜ್ ಅಲ್ಲಿ ಇದ್ದ ನಾನು ಹೇಳ್ತೇನೆ. ಸುಪ್ರೀಂ ಕೋರ್ಟ್ನ ಆದೇಶದ ವಿರುದ್ಧ ಅದನ್ನ ಕೇರಳ ಸರ್ಕಾರ ರಿವಿಷನ್ ಪಿಟಿಷನ್ ಸಲ್ಲಿಸಬಹುದಿತ್ತು. ಆ ಟೈಮ್ಸ್ ಇಲ್ಲ. ತಿರುವಾಂಕೂರು ದೇವಸ್ವಂ ಬೋರ್ಡ್ನ
ಹೆಸರಿನಲ್ಲಿ ರಿವಿಷನ್ ಪಿಟಿಷನ್ ಕೇರಳ ಸರ್ಕಾರ ಸಲ್ಲಿಸಬಹುದು. ಕೇರಳ ಸರ್ಕಾರವಾಗಿ ಅಲ್ಲ, ದೇವಸ್ವಾಮ್ ಬೋರ್ಡ್ ತಿರುವಂಕೂರು ದೇವಸ್ವಾಮ್ ಹೊರತು ಆದ್ಯಾದೇಶವನ್ನು ತರಬೇಕು. ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ನ ವಿರುದ್ಧ ಆದ್ಯಾದೇಶವನ್ನು ತರಬೇಕಾಗಿದ್ರೆ ಅದು ಕೇಂದ್ರ ಸರ್ಕಾರ ತರಬೇಕಿತ್ತು. ಆದ್ರೂ ಕೇಂದ್ರ ಸರ್ಕಾರ ತರುವುದು ಏಕಾಏಕಿ ತರ್ಲಿಕ್ಕೆ ಆಗ್ತದೆ ಅಂತ ನಾನು ಹೇಳುದಿಲ್ಲ. ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡುವ. ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡೆದು, ಅಷ್ಟು ಟೈಮ್ ಇಲ್ಲ ಅಲ್ಲಿ ಎಲ್ಲ, ಅನುಮತಿ ವಿನಃ ಪಡಿಬೇಕಾದ್ರೆ ಅದನ್ನು ಬರ್ಖಾಸ್ತ್ನಲ್ಲಿಟ್ಟು ತರಬೇಕು. ಬಹುಶಃ ನೆನಪಿರ್ಬೋದು, ಕಲ್ಯಾಣ್ ಸಿಂಗ್ ಸರ್ಕಾರವನ್ನ ಅಂದು ಬರ್ಖಾಸ್ತ್ನಲ್ಲಿಟ್ಟು ಒಂದು ಕೆಲಸ ಆಗಿದೆ. ನನ್ಗೀಗ ಕರೆಕ್ಟ್ ಆಗಿ ಹೇಳಲಿಕ್ಕೆ ಬರೋದು, ಕೇರಳ ಸರ್ಕಾರವನ್ನು ಬರ್ಖಾಸ್ತ್ನಲ್ಲಿಟ್ಟು, ಅಸೆಂಬ್ಲಿಯನ್ನ ಬರ್ಖಾಸ್ತ್ನಲ್ಲಿಟ್ಟು ತರಬೇಕಾಗಿತ್ತು. ಅಂತ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥ ಆಂಟಿಸಿಪೇಷನ್ ಕೇಂದ್ರ ಸರ್ಕಾರಕ್ಕೆ ಇಲ್ಲದೆ ಇದ್ದಿರಬಹುದು. ಅಂದ್ರೆ ಚರ್ಚೆಗಳಿಗೆ ಬಗ್ಗೆ ಹೇಳಿದ್ದಲ್ಲ, ಆದ್ರೆ ತರಬಹುದಿತ್ತು ಕೇವಲ 5 ದಿನದ ಮಟ್ಟಿಗೆ. ಅದು ಹೌದಾದ್ರೆ ಅದು ಕೇಂದ್ರ ಸರ್ಕಾರ ಹೊತ್ತು ಕೇರಳ ಅದರ ಪ್ರಯತ್ನವನ್ನು ಮಾಡಬಹುದಿತ್ತಲ್ಲ. ಕೇಂದ್ರ ಸರ್ಕಾರಕ್ಕೆ ಹೋಗಿ ಪ್ರಯತ್ನವನ್ನು ಮಾಡಬಹುದು. ಗೊತ್ತಿಲ್ಲ, ನನ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಅದೇ ಪುನಃ ಅದೇ ಹೇಳ್ತೇನೆ, ಹಿಂದೂಗಳ ಮನೋಭಾವನೆಗೆ ಧಕ್ಕೆ ತರುವ ಉದ್ದೇಶ ಇತ್ತು ಅವರದ್ದು. ಹಿಂದೂಗಳ ಮನೋಭಾವನೆ ಅಂತಕ್ಕಂತಲ್ಲ, ಹಿಂದೂಯೇತರರು ಶಬರಿಮಲೆಯನ್ನು ಅಪಾರವಾಗಿ. ಕಿಶನ್ ಅವರೇ, ಕಡೆಯದಾಗಿ ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಾ? ಈಗ ಅಯೋಧ್ಯೆ ನಿರ್ಮಾಣಕ್ಕೆ ಅಥವಾ ರಾಮ ಮಂದಿರ ನಿರ್ಮಾಣಕ್ಕೆ ಇಷ್ಟು ದೊಡ್ಡ ಗೊಂದಲಗಳು ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಯಾವ ರೀತಿ ಗೊಂದಲ ರಹಿತ ಮಂದಿರ ನಿರ್ಮಾಣವಾಗಲಿ, ರಕ್ತರಹಿತವಾಗಿ ರಕ್ತಪಾತ ರಹಿತವಾದಂತ ಮಂದಿರ ನಿರ್ಮಾಣ, ಅದು ಹಿಂದೂ ಧರ್ಮದ ತತ್ವ ಸಿದ್ಧಾಂತ. ಕೋರ್ಟ್ ಆದೇಶಕ್ಕೆ ತಲೆ ಬಾಗಬೇಕು, ತಲೆ ಬಾಗ್ತೇವೆ. ಎಲ್ಲ ರೀತಿಯಲ್ಲೂ ಆಗಿ, ಮಂದಿರವಾಗಲಿ ಮಸೀದಿ ಆಗಲಿ ಯಾವುದೇ ಇದ್ರು ಇದು ಸೌಹಾರ್ದತವಾಗಿ ಈ ದೇಶದಲ್ಲಿ ಆಗಲಿ ಅಂತಕ್ಕಂಥ ಸದಾಶಯ ಕಾಂಗ್ರೆಸ್ ಪಕ್ಷದ್ದು. ಎಲ್ಲ ವ್ಯವಸ್ಥೆಯಲ್ಲೂ ಭಯೋತ್ಪಾದನೆಗೆ ಮತ್ತು ರಕ್ತ ಕ್ರಾಂತಿಗೆ ಅವಕಾಶ ನೀಡಿದ ಯಾವ ಕೆಲಸ ಆಗುದಾದ್ರೂ ಅದರ ಹಿಂದೆ ಕಾಂಗ್ರೆಸ್ ಪಕ್ಷ. ಎಸ್, ಓಕೆ ರಾಘವೇಂದ್ರ ಅವರೇ, ಕಡೆಯದಾಗಿ ಈಗ ರಾಮ ಮಂದಿರ ನಿರ್ಮಾಣಕ್ಕೆ ಇಷ್ಟು ದೊಡ್ಡ ಗೊಂದಲಗಳು ಆಗ್ತಾ ಇದೆ, ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿರುವಂತದ್ದು, ಮುಂದೂಡಿರುವಂತದ್ದು, ಕೊನೆಯದಾಗಿ ನೀವು ಏನ್ ಹೇಳ್ತೀರಾ ಅಂತ? 100% ವಿಶ್ವಾಸ ಇದೆ, 100% ವಿಶ್ವಾಸ ಇದೆ. ಈ ದೇಶದಲ್ಲಿ ದೇಶದ ಹಿಂದೂಗಳ ಆರಾಧ್ಯ ದೇವನಾಗಿರ್ತಕ್ಕಂಥ ರಾಮ ಮಂದಿರ ಅದು ಅಯೋಧ್ಯೆಯಲ್ಲೇ ಆಗ್ತದೆ. ನೀವು ಅದು ಪ್ರಶ್ನೆ ಕೇಳಿದ್ರೆ ಅಯೋಧ್ಯೆಯಲ್ಲೇ ಆಗ್ತದೆ, ಆ ಸ್ಥಳದಲ್ಲೇ ಆಗ್ತದೆ. ಯಾವ ಸ್ಥಳದಲ್ಲಿ ಹುಟ್ಟಿದಾನ ಅಲ್ಲೇ ಆಡಿ ಆಡ್ತಾನೆ. ವಿಶ್ವಾಸ ಇದೆ. ಮತ್ತೊಂದು ಅದರ ಜೊತೆ ಪ್ರೀತಿ ಕೂಡ ಇದೆ. ಈ ಎಲ್ಲ ವಿಶ್ವಾಸ ಅಂದ್ರೆ ಕೆಲವರಿಗೆ ರಾಮ ಮಂದಿರ ಬಗ್ಗೆ ತಪ್ಪು ಅಭಿಪ್ರಾಯ ಇತ್ತು, ಅವರು ಕೂಡ ಸರಿದಾರಿಗೆ ಬರುವಂತಹ ಒಂದು ಲಕ್ಷಣಗಳು ಈ ದೇಶದಲ್ಲಿ ಕಾಣ್ತಾ ಇದೆ. ನನಗಂತೂ ಬಹಳ ಖುಷಿ. ನೋಡಿ, ಕೆಲವೊಮ್ಮೆ ತಪ್ಪು ಅಭಿಪ್ರಾಯ ಇರ್ತದೆ, ಅವರು ಸರಿದಾರಿಗೆ ರಾಮ ಮಂದಿರ ಆಗ್ಲಿ ಅಂತ ಹೇಳುವಂತ ಮಾನಸಿಕ ಸ್ಥಿತಿ ಈ ದೇಶದಲ್ಲಿ ಬರಬೇಕು. 100% ಅದು ನಾಳೆ ಆಗ್ತದ, ಮೇ ಒಳಗೆ ಆಗ್ತದ, ಅದೆಲ್ಲ ದೇವರ ಇಚ್ಛೆ, ಅದು ನಮ್ಮ ಕೈಯಲ್ಲಿಲ್ಲ. ಕೆಲವುದನ್ನು ನಾವು ದೇವರಿಗೆ ಬಿಡಬೇಕಾಗ್ತದೆ. ಹಾಗಾಗಿ 100% ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತದೆ. ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂವಿಗೆ ಗರ್ವದಿಂದ ನಾನೊಬ್ಬ ಹಿಂದೂ ಅಂತ ಹೇಳುವಂತ ಒಂದು ವಾತಾವರಣ ಆಗ್ತದೆ ಅಂತ ಹೇಳಿ ನಾವು ಇಚ್ಛೆ. ಎಸ್, ಓಕೆ ಸರ್, ಇಷ್ಟೊತ್ತು ನಮ್ಮ ಚರ್ಚೆಗೆ ಒಂದು ಭಾಗವಹಿಸಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸಾಧಾರಣ 100 ವರ್ಷಗಳ ಮೇಲ್ಪಟ್ಟು ಚರ್ಚೆಗೆ ಗ್ರಾಸವಾಗ್ತಿರುವಂತಹ ವಿಷಯ ರಾಮ ಮಂದಿರ ಆಗಬೇಕು ಅನ್ನುವಂಥ ವಿಷಯ ಕೂಡ ಸುಪ್ರೀಂ ಕೋರ್ಟ್ವರೆಗೂ ಹೋಗುವಂಥದ್ದು. ಮೊನ್ನೆ ತಲೆ 29ಕ್ಕೆ ಒಂದು ರಿಸಲ್ಟ್ ಬರ್ತದೆ, ಒಂದು ಒಳ್ಳೆಯ ತೀರ್ಮಾನ ಬರ್ತದೆ ಅಂತ ವೆಯ್ಟ್ ಮಾಡ್ತಾ ಇದ್ರು. ಆದರೆ ತ್ವರಿತಗತಿಯ ವಿಚಾರಣೆಗೆ ಸ್ವಲ್ಪ ಬ್ರೇಕ್ ಹಾಕಿರುವಂಥದ್ದು ಜನವರಿಗೆ. ಹಾಗಾದರೆ ಮುಂದಿನ ದಿನದಲ್ಲಿ ರಾಜಕೀಯ ಪಕ್ಷಗಳು ಇದೇ ಒಂದು ಬಲವಾಗಿ ತಗೊಳ್ತದ, ಅಥವಾ ರಾಜಕೀಯ ಲಾಭವಾಗಿ ಬಳಸ್ಕೊಳ್ಳುತ್ತಾ, ಅಥವಾ ಈಗ ಮುಂದಿನ ದಿನದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಏನು ಕೊಡ್ತದೆ ಅದು ಯಾರ ಪರವಾಗಿರ್ತದೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇದು ಈವರೆಗಿನ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.